ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಈ ದಿವಸ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಬಹುಮುಖ್ಯವಾಗಿ ಕೃಷಿ ವಲಯಕ್ಕೆ ರೈತರಿಗೆ ಏನು ಕೊಡಲಾಗಿದೆ ಮತ್ತು ರೈತರ ಆ ಬೇಡಿಕೆಗೆ ಎಷ್ಟರ ಮಟ್ಟಿಗೆ ಪೂರೈಕೆ ಮಾಡಲಾಗಿದೆ ಈ ವಿಚಾರವಾಗಿ ಇವತ್ತು ಮಾತಾಡಲಿಕ್ಕಿದ್ದಾವೆ. ಅಂದರೆ ಒಟ್ಟು ವಿಫೋರ್ ವಾಹಿನಿ ಮೂಲಕ ನಾವು ಬಜೆಟ್ ಬಗ್ಗೆ ಒಂದು ಸರಣಿ ಸಂವಾದವನ್ನೇ ನಡೆಸಲಿಕ್ಕಿದ್ದೇವೆ. ಇವತ್ತು ಮೊದಲ ಸರಣಿಯಲ್ಲಿ ಮುಖ್ಯವಾಗಿ ರೈತ ವಲಯಕ್ಕೆ ಅಥವಾ ಕೃಷಿ ವಲಯಕ್ಕೆ ನೀಡಲಾಗಿರುವಂಥ ಕೊಡುಗೆಗಳ ಬಗ್ಗೆ ನಾವು ಮಾತಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ರೈತ ಮುಖಂಡರು ಭಾಗವಹಿಸಿದ್ದಾರೆ. ರವಿಕಿರಣ್ ಪುಣಚ ಅವರು, ಯಾದವ್ ಶೆಟ್ಟಿ ಅವರು ಮತ್ತು ಓಜ್ವಾಲ್ ಪ್ರಕಾಶ್ ಫರ್ನಾಂಡಿಸ್ ಅವರು. ನಾನು 3 ಮಂದಿಯನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತ್ತೀಚೆಗೆ ಅವರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೊದಲು ಅವರು ರಾಜ್ಯ ಕಾರ್ಯದರ್ಶಿಗಳಾಗಿದ್ದರು. ಸೊ ಆಮೇಲೆ ಮಧ್ಯದಲ್ಲಿ ಯಾದವ್ ಶೆಟ್ಟಿ ಅವರು ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು. ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಬೇರೆ ಬೇರೆ ಸಂಘಟನೆಗಳು, ಆದರೆ ಕಾಳಜಿ, ನಿಲುವು ಮತ್ತು ರೈತರ ಪರವಾದ ಚಳವಳಿಯಲ್ಲೇ ಸಮಾನ ಮನಸ್ಕ ಸಂಘಟನೆಗಳು. ಆಮೇಲೆ ಓಜ್ವಾಲ್ ಪ್ರಕಾಶ್ ಫರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಸೊ ನಾನು ಈ ಸಂದರ್ಭದಲ್ಲಿ ಇವತ್ತು ಬಹುಮುಖ್ಯವಾಗಿ ಕೃಷಿ ವಲಯಕ್ಕೆ, ರೈತರಿಗೆ ಅಥವಾ ಅನ್ನದಾತನಿಗೆ ಏನು ಈ ಒಂದು ಬಜೆಟ್ನಲ್ಲಿ ಕೊಡಲಾಗಿದೆ ಅಥವಾ ಅನ್ನದಾತರ ನಿರೀಕ್ಷೆಗಳು ಏನಿತ್ತು, ಕೃಷಿ ವಲಯದ ನಿರೀಕ್ಷೆಗಳು ಏನಿತ್ತು ಅಂದರೆ ಬಹುಮುಖ್ಯವಾಗಿ ನಾವು ಕಳೆದ 100 ದಿನಗಳಿಂದ ರೈತರು ದಿಲ್ಲಿನಲ್ಲಿ ನಡೆಸ್ತಾ ಇದ್ದಂಥ ಚಳವಳಿ ಏನು 3 ಕೃಷಿ ಕಾಯ್ದೆಗಳ ವಾಪಸಾತಿಗಾಗಿ ಅಥವಾ ಕನಿಷ್ಠ ಬೆಲೆಯನ್ನು ಒಂದು ವೈಜ್ಞಾನಿಕ ತಳಹದಿಯಲ್ಲಿ ಕಾನೂನು ಸಮ್ಮತ ವ್ಯಾಪ್ತಿಯಲ್ಲಿ ಅದನ್ನು ಕಾನೂನಿನ ವ್ಯಾಪ್ತಿ ಒಳಗಡೆ ತರುವ ವಿಚಾರವಾಗಿ ನಡೀತಾ ಇರುವಂಥ ಚಾರಿತ್ರಿಕ ಹೋರಾಟ ಎಲ್ಲ ಹಿನ್ನೆಲೆಯಾಗಿಟ್ಕೊಂಡು ನಾವು ರೈತರು ಮತ್ತು ಬಜೆಟನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ ಅಥವಾ ಬಜೆಟ್ನಲ್ಲಿ ಕೊಡಲಾಗಿರುವಂಥ ಕೊಡುಗೆಗಳ ಬಗ್ಗೆ ಮಾತನಾಡಬೇಕಾಗಿದೆ. ಸೊ ನಾನು ಒಂದಷ್ಟು ಅಂಶಗಳನ್ನು ಈ ಬಜೆಟ್ನಲ್ಲಿರುವಂಥ ಏನು ರೈತರಿಗೆ ಕೊಡಲಾಗಿರುವಂಥ ವಿಚಾರಗಳನ್ನು ಅಥವಾ ರೈತ ವಲಯಕ್ಕೆ ಅಥವಾ ಕೃಷಿ ವಲಯಕ್ಕೆ ಅಂದರೆ ಬಹುಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ, BS ಯಡಿಯೂರಪ್ಪ ಅವರು ಮಂಡಿಸಿರುವಂಥ 8ನೇ ಬಜೆಟ್ ಇದು. ಈ ಮೊದಲು ನಾವು ರಾಮಕೃಷ್ಣ ಹೆಗಡೆ ಅವರು ಮಾಜಿ ಮುಖ್ಯಮಂತ್ರಿಗಳು, ಆಮೇಲೆ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರಿಬ್ಬರು ಕೂಡ ತಲಾ 13 ಬಜೆಟ್ಗಳನ್ನು ಮಂಡಿಸಿದ್ರು. ಆನಂತರದ ಅವಧಿಯಲ್ಲಿ ಯಡಿಯೂರಪ್ಪ ಅವರೇ ಇದು ಅಂದರೆ 8 ಬಾರಿ ಬಜೆಟ್ ಮಂಡಿಸಿದಂಥವರು. ಯಡಿಯೂರಪ್ಪ ಅವರು ಕೂಡ ರೈತ ಮುಖಂಡರಾಗಿಯೇ ಗುರುತಿಸಲ್ಪಟ್ಟವರು. ಚಳವಳಿಯ ಮೂಲಕನೇ ಪಕ್ಷವನ್ನು ಕಟ್ಟಿದವರು ಅಥವಾ ಚಳವಳಿಯ ಮೂಲಕನೇ ಏನು ರಾಜ್ಯ ವ್ಯಾಪಿಯಾಗಿ ಅವರು ಗುರುತಿಸಿಕೊಂಡವರು. ಸೊ ಒಂದು ಕಾಲದಲ್ಲಿ ರೈತರ ದೊಡ್ಡ ಧ್ವನಿ ಎತ್ತಾ ಇದ್ದವರು ಮತ್ತು ಬಹುಮುಖ್ಯವಾಗಿ ಅವರು ಪ್ರತಿಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮಾತನಾಡಿದರೆ ವಿಧಾನಸೌಧವೇ ನಡುಗುತ್ತೆ ಅನ್ನುವಂಥ ಒಂದು ಮಾತು ಅಥವಾ ಒಂದು ಖ್ಯಾತಿ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಅಂದರೆ ಅವರು ರೈತರ ಪರವಾಗಿ ಮಾತನಾಡ್ತಾರೆ ಅನ್ನೋದು ಅವತ್ತಿನ ಎಲ್ಲ ಹಳೆ ಕಾಲದ ಮಾತುಗಳು. ಸೊ ಅಂಥ ರೈತರ ಮುಖಂಡರು ಅಥವಾ ನೀವು ನೋಡಿರ್ಬೋದು ಬಹುತೇಕ ಸಂದರ್ಭದಲ್ಲಿ ಅವರು ಹಸಿರು ಸಾಲನ್ನು ರೈತ ಸಂಘದವರು, ರೈತ ಮುಖಂಡರುಗಳು, ರೈತ ಕಾರ್ಯಕರ್ತರು ಹಸಿರು ಸಾಲ ಹಾಕಿಕೊಂಡು ತಮ್ಮ ಐಡೆಂಟಿಟಿಯನ್ನು ತೋರಿಸ್ತಾರೆ. ಅದೇ ರೀತಿ ಯಡಿಯೂರಪ್ಪನವರು ಕೂಡ ತಾನು ಕೂಡ ಒಬ್ಬ ರೈತ ಅನ್ನೋದನ್ನು ತೋರಿಸ್ಕೊಳ್ತಾರೆ. ಅವರು ಮಂಡಿಸಿದಂಥ ಬಜೆಟ್ನಲ್ಲೇ ಕೃಷಿ ವಲಯಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ. ನಾನು 2-3 ವಿಚಾರಗಳನ್ನು ಮಾತ್ರ ಇಲ್ಲಿ ಮಾತಾಡ್ತೇನೆ, ಆಮೇಲೆ ನಮ್ಮ ರೈತ ಮುಖಂಡರುಗಳು ಮಾತಾಡ್ತಾರೆ. ಒಟ್ಟು ಈ ಒಂದು ಬಜೆಟ್ ಗಾತ್ರದಲ್ಲಿ ಸುಮಾರು 31,000 ಕೋಟಿಗಳಷ್ಟನ್ನು ಕೃಷಿ ವಲಯಕ್ಕೆ ನೀಡಲಾಗಿದೆ. ಸೊ ಅದರಲ್ಲಿ ಕೂಡ 25,000 ಕೋಟಿಯ 750 ಕೋಟಿಯನ್ನು ಈ ಒಂದು ನೀರು ಸರಬರಾಜು ವ್ಯವಸ್ಥೆಗೆ, ಆಮೇಲೆ ಸುಮಾರು 1,500 ಕೋಟಿಯನ್ನು ವಿಶ್ವ ಬ್ಯಾಂಕ್ ನೆರವಿನ ಡ್ರಿಪ್ ಯೋಜನೆಯಡಿ ರಾಜ್ಯದ 58 ಅಣೆಕಟ್ಟುಗಳ ಪುನಶ್ಚೇತನ ಮತ್ತು ಅಭಿವೃದ್ಧಿಯ ಪ್ರಸ್ತಾಪ. ಅಂದರೆ ಒಟ್ಟು ರೈತರಿಗೆ, ಅನ್ನದಾತನಿಗೆ ಒಳ್ಳೆಯದಾಗುವಂಥ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಬಜೆಟ್ನಲ್ಲಿ ಹೇಳಿರುವಂಥದ್ದು ಕೃಷಿ ಆದಾಯವನ್ನು 2023ನೇ ವರ್ಷಕ್ಕೆ ಬರುವ ಹೊತ್ತಿಗೆ ದ್ವಿಗುಣಗೊಳಿಸುವಂಥ ಯೋಜನೆ ಬಗ್ಗೆ ಅಥವಾ ಅದರ ಬಗ್ಗೆ ನಾವು ಉತ್ಸುಕತರಾಗಿದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಈವರೆಗೆ 53 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಆರ್ಥಿಕ ನೆರವು ವರ್ಗಾಯಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 53 ಲಕ್ಷ ರೂಪಾಯಿಯನ್ನು ಈ ತನಕ ರೈತರಿಗೆ ಕೊಟ್ಟಿದ್ದೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೊಂದು ಅಂಕಿಅಂಶ ಕೊಟ್ಟಿದ್ದಾರೆ ಅಂತ. ಬಟ್ ಇಲ್ಲಿ ಮಾಡಿರುವಂಥ ಘೋಷಣೆ ನೋಡಿ, 2000 ಇದು ರವಿಕಿರಣ್ ಅವರೇ, ಯಾದವ್ ಶೆಟ್ಟರೆ, ಓಜ್ವಾಲ್ಡ್ ಅವರೇ ಕೇಳಿ, 2023ನೇ ವರ್ಷಕ್ಕೆ ಬರುವಾಗ ಕೃಷಿಕರ ಆದಾಯವನ್ನು ನಾವು ಡಬಲ್ ಮಾಡ್ತೇವೆ ಅಂತ.
ಹೇಳಿದ್ದಾರೆ. ಇದು ಭಾರಿ ಒಂದು ಏನು ಯಾವ ರೀತಿ ಏನು ಯಾವ ಸ್ವರೂಪದಲ್ಲಿ ಡಬಲ್ ಮಾಡ್ತಾರೆ, ಕೃಷಿಕರ ಆದಾಯವನ್ನು ಡಬಲ್ ಮಾಡ್ತಾರೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಡಬಲ್ ಮಾಡ್ತಾರೆ ಅನ್ನೋದನ್ನು ನೀವು ಹೇಳಬೇಕು. ಎಸ್. ಆಮೇಲೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 900 ಕೋಟಿ ಹಾಗೂ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 831 ಕೋಟಿ ಅನುದಾನ. ಆಮೇಲೆ ಆರೋಗ್ಯಕರ ಮತ್ತು ರಾಸಾಯನಿಕ ಮುಕ್ತ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ದೊರಕಿಸಲು ಹಾಗೂ ಸಾವಯವ ಕೃಷಿ ಉತ್ತೇಜನಕ್ಕಾಗಿ 500 ಕೋಟಿ ರೂಪಾಯಿ ಯೋಜನೆಯನ್ನು. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ರೈತರ ಮಕ್ಕಳಿಗೆ ನೀಡ್ತಾ ಇರುವಂಥ ಮೀಸಲಾತಿ ಪ್ರಮಾಣ, ಅದು ಮೊದಲು 40% ಇತ್ತು ರೈತರ ಮಕ್ಕಳಿಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮೀಸಲಾತಿ. ಅದನ್ನು ಮತ್ತು ಕೂಡ ಒಂದು 10% ಜಾಸ್ತಿ ಮಾಡಿದ್ದಾರೆ. 50% ಮೀಸಲಾತಿಯನ್ನು ರೈತರಿಗೆ ಕೊಡ್ತೇವೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅನ್ನುವಂಥದ್ದು ಒಂಥರ ರೈತರಿಗೆ ಪ್ರೋತ್ಸಾಹದಾಯಕವಾದಂಥ ವಿಚಾರವೇ ಅದು. ಆಮೇಲೆ ತೋಟಗಾರಿಕಾ ಬೆಳೆಗಾರರ ಆರ್ಥಿಕ ಅಭಿವೃದ್ಧಿಗೆ ನೆರವು ನೀಡಲು ಕೊಪ್ಪಳ ತಾಲೂಕಿನ ಸಿರಿವಾರ ಗ್ರಾಮದಲ್ಲಿ ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್ ಅಭಿವೃದ್ಧಿ ಮಾಡಲಾಗುವುದು. ಸಮಗ್ರ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುವುದು. ಹೊಸ ಹೈಬ್ರಿಡ್ ಬೀಜ ನೀತಿ ಅಸ್ತಿತ್ವಕ್ಕೆ ಬರಲಿಕ್ಕಿದೆ. ಸೊ ಇನ್ನು ಅನೇಕ ಯೋಜನೆಗಳಿದ್ದಾವೆ. ನಾನು ತೀರಾ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಸುಲಭವಾಗಿ ಏನು ಕನೆಕ್ಟ್ ಆಗುವಂಥ ವಿಚಾರಗಳನ್ನಷ್ಟೇ ಇಲ್ಲಿ ಒಂದೆರಡು ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಪ್ರತಿ ಜಿಲ್ಲೆಗೊಂದು ಗೋಶಾಲೆಯನ್ನು ಮಾಡುವ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಸೊ ಎಸ್, ಅದರ ಜೊತೆಗೆ ಒಂದಷ್ಟು ವಿಶ್ಲೇಷಣೆಗಳು ಕೂಡ ಇದ್ದಾವೆ. ನಾನು ಆ ವಿಶ್ಲೇಷಣೆಯನ್ನು ನಾನು ಮತ್ತೆ ಮಾತಾಡಲಿಕ್ಕೆ ಬರ್ತೇನೆ. ಎಸ್, ಇದು ರವಿಕಿರಣ್ ಪುಣಚ ಅವರೇ. ಎಸ್, ನಿಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒಟ್ಟು ಈ ಬಜೆಟ್ ಬಗ್ಗೆ ಏನು ನಿಮ್ಮದು ಪ್ರತಿಕ್ರಿಯೆ? ಆಮೇಲೆ ಪಾಯಿಂಟ್ ಟು ಪಾಯಿಂಟ್ ಏನು ಅನ್ನೋದನ್ನ ಆಮೇಲೆ ನಾವು ನೋಡೋಣ. ಸರಿ, ಒಂದು ನಿಮ್ಮ ತಕ್ಷಣದ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ಕೋವಿಡ್-19 ಹೆಸರು ಹೇಳಿಬಿಟ್ಟು ಇದು ಕೊರತೆಯ ಬಜೆಟ್ ಇದೆ, ನಿರಾಶಾದಾಯಕ ಬಜೆಟ್ ಇದೆ. ಕೃಷಿ ವಲಯಕ್ಕೆ ಆದ್ಯತೆ ಕೊಡ್ತೇವೆ, 2023ಕ್ಕೆ ದ್ವಿಗುಣ ಮಾಡ್ತೇವೆ ಅಂತ ಹೇಳ್ತಕ್ಕಂಥವ್ರು ಕೃಷಿ ಕ್ಷೇತ್ರಕ್ಕೆ ಕಳೆದ ಬಜೆಟ್ಗೆ ಹೋಲಿಸಿದ್ರೆ 7,600 ಕೋಟಿ ರೂಪಾಯಿ ಕಡಿಮೆ ಕೊಟ್ಟಿದೆ. ಬಹುಶಃ ಕೃಷಿಗೆ ಇನ್ನೂ ಕೊಡ್ಬೋದಂತ ಇದ್ರೂ ಕೂಡ ಸಮುದಾಯಕ್ಕೆ, ಜಾತಿಗೆ, ಮಠಗಳಿಗೆ, ಮಾನ್ಯಗಳಿಗೆ ಕೊಡ್ತಕ್ಕಂಥದ್ದು. ಇನ್ನೊಂದು ಸಾವಯವ ಕೃಷಿ 500 ಕೋಟಿ ರೂಪಾಯಿ. ಹಿಂದೆ ಕೂಡ ಅವರು ಕೃಷಿ ಬಜೆಟ್ ಅಂತೇಳಿ ಪ್ರತ್ಯೇಕ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಮಾಡಿ, ಆಗ ಕೂಡ ಸಾವಯವ ಕೃಷಿಗೆ ಅಂತ ಕೊಟ್ಟಿದ್ರು. ಬಹುಶಃ ನಾವು ಹೇಳಿದ್ರೆ ತಪ್ಪಾಗ್ತದೋ ಗೊತ್ತಿಲ್ಲ, ಅವರ ಪಕ್ಷ ಮತ್ತು ಸಂಘ ಪರಿವಾರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಗೌರವಧನವಾಗಿ ಹೋಗ್ಲಿಕ್ಕೆ ನೇರವಾಗಿ ಖಜಾನೆಯಿಂದ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳೋದು ನಮಗೆ ಅನ್ನಿಸ್ತಾ ಇದೆ. ಎಸ್, ಯಾದವ್ ಶೆಟ್ಟಿ ಅವರೇ, ಕರ್ನಾಟಕ ಪ್ರಾಂತ ರೈತ ಸಂಘ ಈ ಬಜೆಟ್ ಬಗ್ಗೆ ಕೊಡುವಂತ ಪ್ರತಿಕ್ರಿಯೆ. ಈ ಬಜೆಟ್ ಮುಂಚೆ ಏನೋ ಈ ಸಲ ಆದರೂ ಕೂಡ ಒಂದು ಒಳ್ಳೆಯ ಬಜೆಟ್ ಮಂಡಿಸಬಹುದು, ಅನ್ನದಾತರಿಗೆ ಏನಾದರೂ ಪ್ರಯೋಜನಕಾರಿಯಾದಂಥ ಘೋಷಣೆ ಮಾಡ್ಬೋದು ಅಂತ ಎನಿಸ್ತೀವಿ. ಆದರೆ ಈ ಬಜೆಟ್ ಬಹಳಷ್ಟು ನಿರಾಶಾದಾಯಕವಾಗಿದೆ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಗೆ ನೋಡಿ, 25 ಕೋಟಿ ರೂಪಾಯಿ ಅಡಿಕೆ ಬರುವ ಹಳದಿ ರೋಗದ ಬಗ್ಗೆ ಸಂಶೋಧನೆ ಮಾಡಿ ನಾನು ಕೇಳೋದು ನೇರವಾಗಿ ರೈತರಿಗೆ ಕೊಡುವಂತದಲ್ಲ ಅಲ್ಲ, ನಾನು ಕೇಳೋದು ಇಲ್ಲಿವರೆಗೆ 4-5 ವರ್ಷದಲ್ಲಿ ಇಲ್ಲಿನ ಅಡಿಕೆ ಬೆಳೆಗಾರರು ಹಳದಿ ರೋಗದಿಂದ, ಕೊಳೆ ರೋಗದಿಂದ ಎಷ್ಟು ನಷ್ಟ ಅನುಭವಿಸ್ತಾರೆ, ಎಷ್ಟು ಸಂಕಟ ಅನುಭವಿಸ್ತಾರೆ, ಎಷ್ಟೋ ಮಂದಿಗೆ ಬದುಕೆ ಸರ್ವನಾಶ ಆಗಿದೆ ಈ ಜಿಲ್ಲೆಯಲ್ಲಿ. ನಾನು ಬೇರೆ ಎಲ್ಲೂ ಹೇಳೋದಿಲ್ಲ. ಅಂಥವರಿಗೆ ನ್ಯಾಯವಾದ ಪರಿಹಾರವನ್ನು ಕೊಡದೆ ಕೇವಲ ಅವರನ್ನು ಈ ಘೋಷಣೆ ಮುಖಾಂತರ ಸಮಾಧಾನ ಪಡಿಸಿದ್ರೆ ಮಾತ್ರ ನೋಡಿದರೆ ಹೊರತು ಅವರಿಗೆ ನಿಜವಾದ ಪರಿಹಾರ ಕೊಡ. ಈಗ ನಾನು ಹೇಳೋದು ಇಲ್ಲಿವರೆಗೆ ಆದಂತ ನಷ್ಟ ಆದಂತ, ಎಷ್ಟು ಅರ್ಜಿ ಕೊಟ್ಟಿದ್ದಾರೆ ಯಾವ ತಾಲೂಕಿನಲ್ಲಿ, ಅವ್ರಿಗೆ ಎಷ್ಟು ಪರಿಹಾರ ಸಿಕ್ಕಿದೆ, ಎಷ್ಟು ಜನ ವಂಚನೆಗೊಳಗಾಗಿದೆ, ಅದಕ್ಕೆ ಯಾವುದೇ ರೀತಿ ಪರಿಹಾರ ಇಲ್ಲ. ಇವತ್ತು ಇವರು 25 ಕೋಟಿ ಸಂಶೋಧನೆ ಅನ್ನುವ ಹೆಸರಿನಲ್ಲಿ ಅದು ಇನ್ನು ಎಷ್ಟೋ ವರ್ಷ ಹೋದ ನಂತರ ಏನು ಪ್ರಯೋಜನ ಇಲ್ಲದಂತ ಆಗ್ತದೆ ಅನ್ನೋದು ಬಹಳ ಸ್ಪಷ್ಟ. ಈಗ ಅದಕ್ಕಿಂತ ಮುಖ್ಯ ಭತ್ತ ಬೆಳೆಗಾರರು ಇದ್ದಾರೆ, ಅದು ಬಹಳ ಪ್ರಮುಖವಾಗಿದೆ. ಈಗ ಇವರಿಗೆ ಪ್ರಾಮಾಣಿಕವಾದ ಒಂದು ಕಾಳಜಿ ಇದ್ರೆ 1 ಟನ್ ಭತ್ತ ಬೆಳೆಗಾರರಿಗೆ ಕೇರಳದಲ್ಲಿ ಇಲ್ಲಿಗಿಂತ 1,800 ರೂಪಾಯಿ ಹೆಚ್ಚು ಕೊಡ್ತಾರೆ. ಆ ರೀತಿ ಭತ್ತ ಬೆಳೆಗಾರರಿಗೆ ಕೊಡುದಿದ್ರೆ ಇಲ್ಲಿ ನಿಜಕ್ಕೂ ಅದೊಂದು ಉಪಯೋಗ ಆಗ್ತದೆ. ಇಲ್ಲಿ 1,800 1,850 ಕೊಡುವಂತ ಪರಿಸ್ಥಿತಿ ಉಂಟು. 1,200 ಇದಕ್ಕಿಂತ ಹೆಚ್ಚು ಕೊಡ್ತಾರೆ ಕೇರಳದಲ್ಲಿ. ಒಂದು ವೇಳೆ ಈ ರೀತಿ ಘೋಷಣೆ ಮಾಡಿದ್ರೆ
ಒಂದು ಭತ್ತದ ಕೆಳಗೆ ಒಂದು ಜೀವದಾನ ಕೊಟ್ಟಂತ ಆಗ್ತದೆ. ಇಲ್ಲಿನ ರಬ್ಬರ್ ಬೆಳೆಗಾರರು ಇದ್ದಾರೆ. ಕೇರಳದಲ್ಲಿ ರಬ್ಬರ್ ಬೆಳೆಗೆ ಆವತ್ತೇ 150 ರೂಪಾಯಿ ಕೊಟ್ಟಿದ್ರು ಬೆಂಬಲ ಬೆಲೆ, 160 ಆಗಲೇ. ಇವತ್ತು ರಬ್ಬರ್ ಬೆಳೆಗಾರರು ಇವತ್ತು ಬಹಳಷ್ಟು ನಷ್ಟ, ಬದುಕೇ ಇದಾಗ ಸರ್ವನಾಶ ಆಗಿದೆ. ಅವರ ಬಹಳಷ್ಟು ಸೋತು ಸುಣ್ಣ ಆಗಿದ್ದಾರೆ ರಬ್ಬರ್ ಬೆಳೆ. ಅವ್ರಿಗೆ ಏನಾದ್ರೂ ಸ್ವಲ್ಪ ಸಮಾಧಾನ ಆಗ್ಬೇಕಿದ್ರೆ ಕೇರಳದ ಮಾದರಿ ಏನಾದ್ರೂ ಕೊಡ್ತಿದ್ರೆ ಏನಾದ್ರೂ ಸಿಕ್ತಿತ್ತು. ಉದ್ಯೋಗ ಖಾತರಿ ಈಗ ಕಾರ್ಮಿಕ ಇಲಾಖೆಯಲ್ಲಿ ಉದ್ಯೋಗ ಖಾತರಿ ಒಂದು ದೊಡ್ಡ ಯೋಜನೆ. ಅದರಲ್ಲಿ ಒಂದು ನಿಮಿಷ, ಕಾರ್ಮಿಕ ಇಲಾಖೆಯಲ್ಲಿ 424 ರೂಪಾಯಿ ಅಂತ ಇದೆ. ಈಗ 275 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ಆ ರೀತಿ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಪ್ರದೇಶ ಉದ್ಯೋಗ ಖಾತರಿಯಲ್ಲಿ ಜನರಿಗೆ ಉಪಯೋಗ ಘೋಷಣೆ ಆಗ್ತಿತ್ತು. ಅಂದ್ರೆ ಇವತ್ತು ನಾನು ಇಡೀ ರಾಜ್ಯದ ಬಜೆಟ್ ಆದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ವಿಭಾಗದ ಜನ ಇದ್ದಾರೆ ಅದರಲ್ಲಿ ಭತ್ತ ಬೆಳೆಯುವವರು, ಅಡಿಕೆ ಬೆಳೆಯುವವರು, ರಬ್ಬರ್ ಬೆಳೆಗಾರರು ಯೋಜನೆ ಇಲ್ಲ. ಕೇವಲ ಇವರು ಹೇಳಿದ, ನಾನು ಕ್ಲಿಯರ್ ಕಟ್ ಹೇಳ್ತೀನಿ, ಘಂಟಾಘೋಷವಾಗಿ ನಾನು ಕೂಡ ಹೇಳ್ತೀನಿ, ಸಾವಯವ ಕೃಷಿನ 500 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರಿಗೆ ದೇಶ ಪ್ರೇಮದ ಹೆಸರಿನಲ್ಲಿ ಆ ರೀತಿ ದುರುಪಯೋಗ ಪಡಿಸಲಿಕ್ಕೆ ಅದು ಇಟ್ಟಿದ್ದಾರೆ ಹೊರತು ಹಿಂದೆ ಅದನ್ನೇ ಮಾಡಿದ್ದಾರೆ. ಈಗ ಓಸ್ವಾಲ್ಡ್ ಅವರೇ, ಒಬ್ಬ ಕೃಷಿಕನಾಗಿ ನಿಮಗೆ ಅನಿಸಿದ್ದು ಈ ಬಜೆಟ್ ಬಗ್ಗೆ? ಖಂಡಿತವಾಗಿ ಇದರಲ್ಲಿ ನೋಡಿ ಯಾವ ಪ್ರಯೋಜನ ಕೂಡ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಕಳೆದ ಬಾರಿಗಿಂತ ಈ ವರ್ಷ 7,600 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದ್ದಾರೆ. ಇದರಿಂದ ಏನು ಪ್ರಯೋಜನ ಬರ್ಬೋದು? ಇವತ್ತು ನೀವು ವೀಳ್ಯದ ಎಳೆಯನ್ನು ಬೆಳೆಯುವವರು. ಹೌದು. ಈಗ ನೋಡಿ, ಈಗ ಇದು ಇದೆ, ಇದು ಕೊಬ್ಬರಿ ಇದೆ. ಕೊಬ್ಬರಿಗೆ ಇವರು ಹೇಳ್ತಾರೆ MSP ಅಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದಕ್ಕೆ ಇದು ಮಾಡಿದ್ದೇವೆ ಅಂತ. ನಿಜವಾಗ್ಲೂ ಕೊಬ್ಬರಿಗೆ ಇವತ್ತು ಹೊರಗಡೆ ಮಾರ್ಕೆಟ್ ಇದೆ 130 ರೂಪಾಯಿ ಪರ್ ಕೆಜಿ ಇದೆ. ಅಂದ್ರೆ ಕ್ವಿಂಟಲ್ಗೆ 13,000 ಇದೆ. ಕಳೆದ ವಾರದಲ್ಲಿ ಕ್ವಿಂಟಲ್ಗೆ 13,500 ಇತ್ತು. 500 ರೂಪಾಯಿ ಕಡಿಮೆ ಆಗಿದೆ. ಈಗ 13,000 ರೂಪಾಯಿ ಇದೆ. ಆದ್ರೆ ಇವರು APMCಗಳಲ್ಲಿ ಅದೇ ರೀತಿ ಬೇರೆ ಬೇರೆ ಇದು ಏನು ಖರೀದಿ ಕೇಂದ್ರಗಳಲ್ಲಿ ಇವತ್ತು 10,000 11,000 ಖರೀದಿ ಮಾಡ್ತಾ ಇದ್ದಾರೆ. ಆದ್ರೆ MSP ಎಲ್ಲಿದೆ? MSP ತೀತಾರೇಗ ಅಂತ ಮೋದಿ ಅವರು ಹೇಳ್ತಾರೆ ಬಂದು. ಇದು ಬೇರೆ ಕಾಗದದಲ್ಲಿ ಇದೆ ಅಷ್ಟೇ. ಇದು ಈಗ ನೋಡಿ, ಇದು ಈಗ ನಾನು ಕೇಳೋದು, ಒಬ್ಬ ಕೃಷಿಕನಾಗಿ ನಿಮಗೆ ಈ ಬಜೆಟ್ ಖುಷಿ ಆಯ್ತಾ ಅಂತ? ಇಲ್ಲ, ಖಂಡಿತ ಇಲ್ಲ. ಇದರಿಂದ ಕೃಷಿಕರಿಗೆ ಯಾವುದೇ ಇದಿಲ್ಲ, ಇದರಲ್ಲಿ ಯಾವುದೇ ಅನುಕೂಲ ಆಗುವಂತ ಯಾವುದೇ ಅಂಶಗಳು ಈ ಬಜೆಟ್ ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಆಸುಪಾಸಿನ ಕೃಷಿಕರು, ರೈತರು, ಬೆಳೆಗಾರರೆಲ್ಲ ನಿಮ್ಮ ಇದಾರಲ್ಲ, ನೀವೀಗ ದಿನನಿತ್ಯ ಗದ್ದೆ ತೋಟದಲ್ಲಿ ದುಡಿಯುವವರು. ಖಂಡಿತ. ನೀವೀಗ ಏನ್ ಮಾತಾಡಿಕೊಂಡಿದ್ದಾರೆ, ಏನ್ ಹೇಳಿದ್ದಾರೆ? ಖಂಡಿತವಾಗಿ ನೋಡಿ, ಭತ್ತಕ್ಕೆ ಇವರು ಖರೀದಿ ಕೇಂದ್ರ ತೆರೆಯಬೇಕಿತ್ತು. ಭತ್ತ ಇರುವ ಸೀಸನ್ ಅಲ್ಲಿ ಇವರು ಖರೀದಿ ಕೇಂದ್ರ ತೆರೆಯಲಿಲ್ಲ. ಈಗಲೂ ಕೂಡ ತೆರೆಯಲಿಲ್ಲ. 1,300 ರೂಪಾಯಿಗೆ ಖರೀದಿ ಆಗ್ತಾ ಇತ್ತು. ಖರೀದಿ ಕೇಂದ್ರ ತೆರೆದಿದ್ದೇವೆ ಅಂತ ಜಿಲ್ಲಾಡಳಿತ ಕಳೆದ ತಿಂಗಳೇ ಎಲ್ಲ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಖರೀದಿ ಕೇಂದ್ರ ಇವರು ತೆರೆಯಲಿಲ್ಲ. ಎಲ್ಲಿ ತೆರೆದಿದ್ದಾರೆ ಅಂತ ಬೇಕಾದ್ರೆ ಚರ್ಚೆಗೆ ನಾವು ಬರ್ತೇವೆ. ಹೇಳಿ, ಯಾರು DC ಅವರು ಹೇಳ್ತಾರೆ, ಯಾರು ಹೇಳ್ತಾರೆ ನಮ್ಗೆ ಹೇಳಿ. ಜಿಲ್ಲಾಧಿಕಾರಿ ಕಚೇರಿ ಪ್ರಕಟಣೆ, ಆಮೇಲೆ ಏನು ನಮ್ಮ ಕೃಷಿ ಇಲಾಖೆ ಎಲ್ಲರೂ ಮಿಲ್ಗಳಿಗೆ 1,300ರಲ್ಲಿ ಭತ್ತವನ್ನು ಮಿಲ್ಗಳಿಗೆ ಹಾಕಿದ್ದಾರೆ ರೈತರು. 570 ರೂಪಾಯಿ ಏನು ಇವರು ಘೋಷಣೆ ಮಾಡಿದ್ರು ಅದು ಸಿಗ್ಲಿಲ್ಲ. 1,000 ಟನ್ನಿಗೆ 1,870 ರೂಪಾಯಿ ಇವರು ಕೊಡ್ಬೇಕಿತ್ತು. 881 ರೂಪಾಯಿ MSP. ಈಗ ಇದಕ್ಕೆ ಭತ್ತಕ್ಕೆ ಸಂಬಂಧಪಟ್ಟಾಗೆ ಬಹಳ ನಿರಂತರ ಹೋರಾಟದಿಂದ ನಾವು ಕುಮಾರಸ್ವಾಮಿ ಸರ್ಕಾರ ಇರುವಾಗ, ಜಂಟಿ ಸರ್ಕಾರ ಇರುವಾಗ ಕರಾವಳಿ ಪ್ಯಾಕೇಜ್ ಬಂದಿತ್ತು, ವಿಶೇಷ ಪ್ಯಾಕೇಜ್. ಹೆಕ್ಟೇರ್ಗೆ 7,500 ರೂಪಾಯಿ ಕೊಡುವಂಥದ್ದು ಇತ್ತು. ಇವರು ಸಹ ಆಡಳಿತಕ್ಕೆ ಬಂದ ತಕ್ಷಣ ನಿಲ್ಲಿಸಿಬಿಟ್ರು. ಇಲ್ಲ, ಯಾರಿಗೂ ಇಲ್ಲ ರೈತರಿಗೆ. ಇಲ್ಲಿ 27,000 ಹೆಕ್ಟೇರು ಭತ್ತದ ಗದ್ದೆ ಇಲ್ಲಿ ಆಗ್ತಿತ್ತು, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಅದು ಇಳಿದು 2,500 ಹೆಕ್ಟೇರಿಗೆ ಬಂದಿತ್ತು. 2,500 ಹೆಕ್ಟೇರಿಗೆ ಬಂದಿತ್ತು. ಕಳೆದ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡಿ ಕರಾವಳಿ ಪ್ಯಾಕೇಜ್ ಅಂತ ಉತ್ತೇಜನಕಾರಿಯಾಗಿ ಅವರು ಮಾಡಬೇಕು, ಆಹಾರ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಬೇಕು, ಫಲವತ್ತಾದ ಮಣ್ಣನ್ನು ಬೇರೆ ಇದಕ್ಕೆ ಉಪಯೋಗ ಮಾಡಬಾರ್ದು ಅಂತೇಳಿ ಪ್ಯಾಕೇಜನ್ನು ಘೋಷಣೆ ಆಯಿತು. ಕೆಲವು ರೈತರಿಗೆ ಸಿಕ್ಕಿತ್ತು. ಆದರೆ ಈ ಸರ್ಕಾರ ಬಂದ ತಕ್ಷಣ ನಿಲ್ಲಿಸಿಬಿಟ್ರು. ಕರಾವಳಿಯಲ್ಲಿ ಅವರಿಗೆ 7 ಜನ MLAಗಳನ್ನು ಕೊಟ್ಟಿದ್ದೇವೆ. ಸತತವಾಗಿ MP ಗಳನ್ನು ಆಯ್ಕೆ ಮಾಡಿ ಕೊಡ್ತಾ ಇದ್ದೇವೆ. ಸಂಪೂರ್ಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇದ್ದ ಸದಸ್ಯರುಗಳನ್ನು ರಾಜೀನಾಮೆ ಕೊಡಿಸಿ ಅವರ ಪಕ್ಷದಲ್ಲಿ ನಿಲ್ಲಿಸಿ ಅಲ್ಲಿ ಗೆಲ್ಸಿ ತಗೊಂಡ್ರು. ಅಂದರೆ ರೈತರ ಜನಸಾಮಾನ್ಯರ ಓಟ್ ಇವರಿಗೆ ಬೇಕು. ಈಗ ಇಲ್ಲಿ ಮೂಲ ಇರ್ತಕ್ಕಂಥದ್ದು ಇವತ್ತು ಬೆಲೆ ಏರಿಕೆ ದೊಡ್ಡ ಪ್ರಶ್ನೆ ಆಗಿದೆ. ಬಜೆಟು ನಾವು ನಿರೀಕ್ಷೆ ಮಾಡಿದ್ದೆವು, ಏನೋ ಯಡಿಯೂರಪ್ಪನವರಿಗೆ ಒಳ್ಳೆ ಮನಸ್ಸಿದೆ, ರೈತರ ಪರವಾಗಿ ಜನರ ಪರವಾಗಿ ಇವರಾದ್ರೂ ಕೆಲಸ ಮಾಡ್ತಾರೆ, ಅವರೊಬ್ಬರಲ್ಲಿ
ಮನ್ ಕಿ ಬಾತ್ನವರಿದ್ದಾರೆ, ಹ್ಮ್. ಅವರಿಂದ ಏನು ನಾವು ನಿರೀಕ್ಷೆ ಮಾಡಲಿಲ್ಲ. ಹ್ಮ್. ನಾವು ಕಳೆದ ಬಜೆಟ್ ಬಗ್ಗೆ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೆ, ಏನು ನಿರೀಕ್ಷೆ ಮಾಡಲಿಲ್ಲಪ್ಪ ನಾವು ಹ್ಮ್. ಈ ಬಜೆಟ್. ಗೊತ್ತಿದೆ, ಯಾಕೆಂತೇಳಿ ಹೃದಯಹೀನ ಮನುಷ್ಯರಲ್ಲಿ ಕೂತಿದ್ದಾರೆ, ಹೃದಯ ಇಲ್ಲ, ಜನಸಾಮಾನ್ಯರ ನಾಡಿ ಮಿಡಿತಾನೆ ಗೊತ್ತಿಲ್ಲದವರು ಅಲ್ಲಿ ಕೂತಿದ್ದಾರೆ, ಬರೀ ವ್ಯಾಪಾರಸ್ಥರು ಬ್ರೋಕರ್ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಕೂತಿದ್ದಾರೆ ಅಲ್ಲಿ. ಅದು ಯಡಿಯೂರಪ್ಪನವರು ಆಗಲ್ಲ, ಏನಾದರೂ ಮಾಡ್ಬೋದು ಅಂತ ನಿರೀಕ್ಷೆ ಇತ್ತು. ಇನ್ನೊಂದು ವಿಶೇಷ ಅಂದರೆ ಈ ವರ್ಷದ ಬಜೆಟಲ್ಲಿ ಈಗ ಹಲವಾರು ವರ್ಷಗಳು ಪದ್ಧತಿ ಬಂದಿದೆ. ಹೌದು, ಚುನಾವಣಾ ಪೂರ್ವ ಬೇರೆ ಬೇರೆ ಸೆಕ್ಟರ್ ಅವರ ಕರೆಸಿ ಮಾತುಕತೆ ಮಾಡ್ತಿದ್ರು ಮುಖ್ಯಮಂತ್ರಿ. ಎಸ್ ಎಸ್ ರೈತರನ್ನು ಕರೆದು ಈ ಸಾರಿ ಮಾತಾಡಿದಾರಾ? ರೈತರನ್ನು ಕರೆಸಿ ಈ ವರ್ಷ ಮಾತಾಡ್ಲಿಕ್ಕೆ ರೈತರನ್ನ ಎದುರಿಸುವ ಶಕ್ತಿ ಈ ಮುಖ್ಯಮಂತ್ರಿಗೆ ಇಲ್ಲ, ಅದಕ್ಕೆ ಕರೆದಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಯಾಕಂದ್ರೆ ರೈತ ವಿರೋಧಿಯಾದಂತ 2-3 ಕಾನೂನುಗಳು, ಕಾರ್ಮಿಕ ವಿರೋಧಿ ಕಾನೂನು. ಅಲ್ಲಿಗೆ ಬರುವ ರೈತರನ್ನು ಯಾಕೆ ಬಜೆಟ್ ಪೂರ್ವವಾಗಿ ಮಾತನಾಡಿಸಲಿಲ್ಲ ಅನ್ನೋದು ಕೂಡ ಭಾರಿ ಬಹುಮುಖ್ಯವಾದಂತ ಪ್ರಶ್ನೆ. ಎಸ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಒಂದು ಸಂವಾದ ಬಜೆಟ್ ಕುರಿತಾಗಿ, ರೈತರ ಕುರಿತಾಗಿ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಈ ಒಂದು ಬಜೆಟ್ ನಲ್ಲಿ ಈ ಬಾರಿ ಅನ್ನದಾತರಿಗೆ, ಕೃಷಿಕರಿಗೆ ಏನು ಕೊಡಲಾಗಿದೆ, ಏನು ರೈತರ ನಿರೀಕ್ಷೆಗಳಿತ್ತು, ಅದು ಎಷ್ಟರ ಮಟ್ಟಿಗೆ ಪೂರೈಕೆ ಆಗಿದೆ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರವಿಕಿರಣ್ ಪುಣಚ ಅವರಿದ್ದಾರೆ. ಆಮೇಲೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಯಾದವ್ ಶೆಟ್ಟಿ ಅವರಿದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿದ್ದಾರೆ. ಎಸ್, ನಾವು 3 ಮಂದಿ ಕೂಡ ಏನು ಈ ಒಂದು ಬಜೆಟ್ನಲ್ಲಿ ಅಥವಾ ಬಜೆಟ್ಗೆ ತಕ್ಷಣದ ಪ್ರತಿಕ್ರಿಯೆ ಏನು ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ಮತ್ತು ಭಾರಿ ವಿವರವಾಗಿ 3 ಮಂದಿ ಕೂಡ ಹೇಳಿದ್ದಾರೆ. ಇದು ರೈತರ ಪರವಾಗಿ ಇಲ್ಲ ಅನ್ನುವಂಥದ್ದನ್ನು. ಸೊ ಈ ನಡುವೆ ರವಿಕಿರಣ್ ಪುಣಚ ಅವರು ಮಾತನಾಡ್ತಾ ಹೇಳಿದ್ರು, ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಬಜೆಟ್ ಮಂಡಿಸುವಾಗ ಯಾವುದೇ ಸರ್ಕಾರ ಇರಲಿ ಬಜೆಟ್ ಮಂಡಿಸುವುದಕ್ಕಿಂತ ಪೂರ್ವದಲ್ಲಿ ಹೇಗೆ ಯಾವ ರೀತಿ ಉದ್ಯಮ ವಲಯ ಎಂಟರ್ಪ್ರಿನರ್ಗಳಿಂದ ಮಾಹಿತಿ ಅಥವಾ ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ತಾರೋ ಅದೇ ರೀತಿಯಾಗಿ ರೈತ ಸಂಘಟನೆಗಳನ್ನು ಕೂಡ ಕರೆಸಿ ಮಾತುಕತೆ ನಡೆಸಿ ರೈತ ವಲಯಕ್ಕೆ ಏನು ಬೇಕು, ಅನ್ನದಾತನಿಗೆ ಏನು ಬೇಕು, ಯಾವುದೆಲ್ಲ ನಿರೀಕ್ಷೆಗಳಿದಾವೆ ರೈತ ಸಂಘಟನೆಗಳದು, ಕಾನೂನಿನ ವಿಚಾರ ಇರ್ಬೋದು, ಅನುದಾನದ ವಿಚಾರ ಇರ್ಬೋದು, ಇದನ್ನು ಸಾಮಾನ್ಯವಾಗಿ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರಗಳು ಮಾಡಿಕೊಂಡು ಬಂದಿತ್ತು. ಆದರೆ ಈ ಬಾರಿ ಮಾತ್ರ ರೈತ ಸಂಘಟನೆಗಳನ್ನು ಅಥವಾ ರೈತರನ್ನು ಅಥವಾ ರೈತರ ಪ್ರತಿನಿಧಿಗಳನ್ನು ಈ ರೀತಿಯ ಬಜೆಟ್ ಪೂರ್ವ ಸಭೆಗೆ ಕರೆದಿಲ್ಲ ಅನ್ನುವಂಥ ಮಾತನ್ನು ರವಿಕಿರಣ್ ಪುಣಚ ಅವರು ಹೇಳ್ತಾ ಇದ್ದಾರೆ. ಎಸ್ ಪುಣಚ ಅವರೇ, ಯಾಕೆ ಕರೆದಿಲ್ಲ? ವಿಡಂಬನೆ ಅಂತ ಹೇಳಿದ್ರು ತೊಂದರೆ ಇಲ್ಲ, ಅವ್ರಿಗೇನು ತಪ್ಪಿದೆ ಅಂತ ಹೇಳಿದ್ರು ತೊಂದರೆ ಇಲ್ಲ. ಅವ್ರು ಈಗ 2023ಕ್ಕೆ ಕೃಷಿ ಆದಾಯ ದ್ವಿಗುಣ ಮಾಡ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಆದಾಯ ದ್ವಿಗುಣ ಅಲ್ಲ, ಅದರ ಬಗ್ಗೆ ಪ್ರಶ್ನೆ ಉಂಟು ನನಗೆ. ಈ ಆದಾಯ ದ್ವಿಗುಣ ಹೇಗೆ ಮಾಡೋದಂದ್ರೆ ಡಬ್ಲಿಂಗ್, ಏನದು ಮನಿ ಡಬ್ಲಿಂಗ್? ಯಾಕಂತ ಹೇಳಿದ್ರೆ ಎಲ್ಲ ಮಾಧ್ಯಮಗಳು ಕೂಡ ಎಸ್ ಕೃಷಿಕರ ಆದಾಯವನ್ನು ಡಬಲ್ ಮಾಡ್ತಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಎಸ್ ಎಸ್ ಆ ಪ್ರಶ್ನೆಗೆ ಬರುವ, ನೀವೀಗ ಎಸ್ ಮುಖ್ಯಮಂತ್ರಿಗಳು ಸಭೆಗೆ ಏನು ರೈತರ ಸಭೆ ಯಾಕೆ ಕರೆದಿಲ್ವಾ ಏನು? ಈಗ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಅವರು ತಂದಿರತಕ್ಕಂಥ ಮತ್ತು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಮಸೂದೆಗಳ ವಿಚಾರವಾಗಿ ಸಮರ್ಥನೆ ಮಾಡಿಕೊಂಡ್ರು ಕೂಡ ಅವರ ಆತ್ಮಸಾಕ್ಷಿಯಲ್ಲಿದೆ, ನಾನು ವಂಚನೆ ಮಾಡಿದ್ದೇನೆ, ರೈತ ಮುಖಂಡರನ್ನ ಯಾವ ರೀತಿ ಫೇಸ್ ಮಾಡಬೇಕು, ಆತ್ಮ ವಂಚನೆ ಮಾಡಿದ್ದೇನೆ ಅಂತ ಅವರ ಮನಸ್ಸಲ್ಲಿದೆ. ಆ ನಿಟ್ಟಿನಲ್ಲಿ ಇವರು ಸಭೆ ಕರೆದಿಲ್ಲ ಅಂತ ನಾವು ಭಾವಿಸ್ತೇವೆ. ಒಂದು ಕಡೆಯಲ್ಲಿ ನೀವು ದಿಲ್ಲಿ ಬಾರ್ಡರ್ಗಳಲ್ಲಿ ಕಳೆದ 100 ದಿವಸಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಹೌದು, ಕೃಷಿ ಮಸೂದೆಯನ್ನು ವಾಪಸ್ ಪಡೆಯಬೇಕು, ಬೆಂಬಲ ಬೆಲೆ ಏನು ಕಾನೂನು ನೆಲೆಯಲ್ಲಿ ಜಾರಿಗೊಳಿಸಬೇಕು ಅಂತ. ಸೊ ಈ ಕಾರಣಕ್ಕಾಗಿ ಏನು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಥವಾ ನಿಮ್ಮನ್ನು ಫೇಸ್ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅಂತ ಕರೆದಿಲ್ಲ ಅಂತ ಹೇಳೋದು? ಖಂಡಿತವಾಗಿ ಫೇಸ್ ಮಾಡ್ಲಿಕ್ಕೆ ಧೈರ್ಯ ಇಲ್ಲ. ಅವರ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ರಾಜಕಾರಣಕ್ಕಾಗಿ ನರೇಂದ್ರ ಮೋದಿಯನ್ನ ಏನು ಸಮಾಧಾನ ಮಾಡ್ಲಿಕ್ಕೋಸ್ಕರ ಸಮರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ 2-3 ಮಸೂದೆಗಳನ್ನು ತಂದಿದ್ದಾರೆ. ಆ ಮಸೂದೆಗಳು ತಂದದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅವರ ಆತ್ಮಸಾಕ್ಷಿ ಒಪ್ತಿಲ್ಲ, ಇದು ಸತ್ಯ. ಯಾದವ್ ಶೆಟ್ರೆ, ರೈತ ಮುಖಂಡರನ್ನು ಬಜೆಟ್ ಪೂರ್ವ ಸಭೆಗೆ ಮುಖ್ಯಮಂತ್ರಿಗಳು ಕರೆದಿಲ್ಲ ಅಥವಾ ಅಂತ ಒಂದು ಸಭೆಯನ್ನು ಆಯೋಜಿಸಿಲ್ಲ. ಒಂದು ಕರೆ ಇರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ದೇಶದಾದ್ಯಂತ ನಡೆದಂತ ಒಂದು ಬೃಹತ್ ಚಳವಳಿ ಏನಿದೆ ಅದರ ಒಂದು ಹೆದರಿಕೆ ಇದೆ. ಮತ್ತು ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿರುವ ಎಲ್ಲಾ ರೈತ ಸಂಘಗಳು ಈ ವಿಷಯದಲ್ಲಿ ಒಟ್ಟಾಗಿವೆ, ಅದು ಅವರಿಗೆ ಗೊತ್ತಿದೆ. ಮತ್ತು ನಾನು ಎನಿಸುವುದು ಬಹಳ ಸ್ಪಷ್ಟವಾಗಿ ಇವರು ಕರೆದ್ರೂ ಕೂಡ
ಅವರಿಗೆ ಪರವಾಗಿ ಮಾಡುವಂಥ ಯಾವ ಯೋಚನೆ ಅವರಲ್ಲಿ ಇರಲಿಲ್ಲ. ಯಾಕಂದರೆ ಅವರಿಗೆ ವಿಶ್ವ ಬ್ಯಾಂಕ್ ನಿರ್ದೇಶನದಂತೆ ಅಥವಾ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಏನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಿದ್ದುಪಡಿದಿದೆ ಅದು ಒಂದಕ್ಕೊಂದು ಪೂರಕವಾಗಿದೆ, ಒಂದಕ್ಕೊಂದು ಅದಕ್ಕೆ ಸಂಯೋಜನೆ ಇದೆ. ಆ ರೀತಿಯಲ್ಲಿ ಇವರು ಹೋಗ್ತಾ ಇದ್ದಾರೆ, ಆ ದೃಷ್ಟಿಕೋನದಲ್ಲೇ ಹೋಗ್ತಾ ಇದ್ದಾರೆ. ಅಂದ್ರೆ ಒಟ್ಟು ನಮ್ಮ ಸಂಪತ್ತು ಏನಿದೆ ಆ ಸಂಪತ್ತನ್ನು ನಿಜವಾಗಿ ಕೃಷಿಕರಿಗೆ ಅನುಕೂಲ ಆಗಬೇಕೆನ್ನುವ ರೀತಿಯಲ್ಲಿ ಯಾವುದೇ ಧೋರಣೆ ನೀತಿ ಇವರಿಗೆ ಇಲ್ಲವಾಗಿದೆ. ಯಾವುದೇ ಇಲ್ಲವಾಗಿದೆ. ಒಂದು ಕ್ಲಿಯರ್ ಕಟ್ ಆಗಿ ಇವರು ಏನು ರೈತರಿಗೆ ದ್ವಿಗುಣವಾಗಿ ಆದಾಯ ತರ್ತೇವೆ ಅನ್ನೋದು ಅದು 100ಕ್ಕೆ 200ರಷ್ಟು ಬೋಗಸ್ ಭರವಸೆ. ಯಾಕಂದ್ರೆ ಈ ಹಿಂದೆ ಬಜೆಟ್ ಮಂಡನೆ ಮಾಡುವಾಗಲೂ ಅದು ಏನ್ ನಿಮ್ ತರನೇ ಹಸಿರು ಬಣ್ಣದ ಶಾಲು ಹಾಕಿಕೊಂಡೇ ಬಂದಿದ್ರು. ನಾನು ಕೂಡ ರೈತರ ಮಗ, ನಾನು ಕೂಡ ರೈತ ಅಂತ. ಅದು ಗಾಂಧಿ ಟೋಪಿ ಆಗಿಬಿಟ್ಟಿದೆ. ಗಾಂಧಿ ಟೋಪಿ ಎಲ್ಲರೂ ಇಟ್ಕೊಳ್ತಾರೆ, ಅದೇ ರೀತಿಯಾಗಿ ಹಸಿರು ಶಾಲು. ಅದಕ್ಕೆ ನಾವೀಗ ಬದಲಾವಣೆ ಮಾಡಿದ್ದೇವೆ. ನಮ್ಮ ಶಾಲಲ್ಲಿ ನಮ್ಮ ಸಂಘದ ಲೋಗೋವನ್ನ ಪ್ರಿಂಟ್ ಮಾಡಿಸ್ತಾ ಇದ್ದೇವೆ. ಆಲ್ರೆಡಿ ರೈತರ ಅಕೌಂಟಿಗೆ 2,000 4,000 6,000 ಕೊಟ್ಟ ಮಾತ್ರಕ್ಕೆ ರೈತರಿಗೆ ಅದು ಏನೇನು ಪ್ರಯೋಜನ ಆಗುದಿಲ್ಲ. ರೈತರಿಗೆ ಬಹಳ ಸ್ಪಷ್ಟವಾಗಿ ಇಡೀ ದೇಶದ ಜನತೆ ಎಲ್ಲರೂ ಕೂಡ ಹೇಳುವಂಥದ್ದು ಏನಂತ ಹೇಳಿದ್ರೆ, ಅವರು ಉತ್ಪಾದನೆ ಮಾಡಿದಂಥ ಕೃಷಿ ಉತ್ಪನ್ನಕ್ಕೆ 50% ಲಾಭಾಂಶ ಸೇರಿಸಿ ಅವ್ರಿಗೆ ಸಿಗುವ ಅದು ನಿಜವಾದ ಪರಿಹಾರ, ವೈಜ್ಞಾನಿಕ ಪರಿಹಾರ. ಮತ್ತು ಕೃಷಿ ಆಯೋಗದ ಇಡೀ ದೇಶದಲ್ಲಿ ಸರ್ವೆ ಮಾಡಿ ಒಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟು ಇದು ಮಾಡಿದ್ದು, ಸರ್ವೆ ಮಾಡಿದ್ದು, ಅಧ್ಯಯನ ಮಾಡಿ ಬಹಳ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಈ ದೇಶದ ಕೃಷಿಕನಿಗೆ ಏನಾದರೂ ಪ್ರಯೋಜನ ಆಗಬೇಕಾದ್ರೆ ಉತ್ಪಾದನೆ ಮಾಡಿದಕ್ಕೆ 50% ಸೇರಿಸಿ ಕೊಡಿ. ಈಗ ಅದು ಮಾತ್ರ ಪರಿಹಾರ. ಈಗ ಪರಿಹಾರ ಈಗ ಅದನ್ನೇನು ಇಲ್ಲಿ ಸ್ಪಷ್ಟವಾಗಿ ಕೇಂದ್ರ ಬಜೆಟ್ ಅಲ್ಲೂ ಇಲ್ಲೂ ಏನು ಬಗ್ಗೆ ಹೇಳಿಲ್ಲ. ಆದರೆ ಮೊನ್ನೆ ಕೇಂದ್ರ ಬಜೆಟ್ ಅಲ್ಲೂ ಇತ್ತು, ಇವತ್ತಿನ ನಿನ್ನೆಯ ರಾಜ್ಯದ ಬಜೆಟ್ ಅಲ್ಲೂ ಕೂಡ ಇತ್ತು, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೇವೆ ಅಂತ. ಏನು, ಹೇಗೆ, ಯಾವ ರೀತಿ ಅಂತ ನಿಮ್ಗೆ ಏನಾದ್ರು ಗೊತ್ತುಂಟಾ? ಸರ್, ಈಗ 10 ವರ್ಷದ ನಾವು ಅಂಕಿಅಂಶ ತಗೊಂಡ್ರೆ 45 ಲಕ್ಷ ಕೋಟಿ ರೂಪಾಯಿ ಏನು ಕೇಂದ್ರ ಸರ್ಕಾರ ಕೆಲವೊಂದು ಬೆಳೆಗಳಿಗೆ MSP ಘೋಷಣೆ ಮಾಡಿದೆ. ಅದರಲ್ಲಿ ಆ MSP ಗಿಂತ ಕಡಿಮೆಗೆ ಖರೀದಿ ಮಾಡಿದ್ದಾರೆ ರೈತರ ಕೈಯಿಂದ. ಆ ನಷ್ಟದ ಬಾಬತು 45 ಲಕ್ಷ ಕೋಟಿ. ಇಲ್ಲ, ಇವರು ದ್ವಿಗುಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಅಂಕಿಅಂಶ, ಈಗ ಭತ್ತಕ್ಕೆ 1,815 ರೂಪಾಯಿ ಪರ್ ಕ್ವಿಂಟಲ್. ಅದು ಏನು, ಅದರ ಒಟ್ಟು ಖರ್ಚು, ಒಳಸುಡಿಯ ಖರ್ಚು ಮತ್ತೆ ಫ್ಯಾಮಿಲಿ ಲೇಬರ್ ಸೇರಿಸಿದ್ರೆ ಅಷ್ಟು ಅಂತ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ಸ್ವಾಮಿನಾಥನ್ ಆಯೋಗದ ವರದಿ ಏನು ಹೇಳ್ತದೆ, 2,429 ರೂಪಾಯಿ ಉತ್ಪಾದನಾ ವೆಚ್ಚ, ಫ್ಯಾಮಿಲಿಯ ಪ್ಲಸ್ 50% ಲಾಭಾಂಶ ಅಂದ್ರೆ ಕನಿಷ್ಠ ಅಂದ್ರೆ 2,429 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ 1,881 ರೂಪಾಯಿ ಈಗ ಫಿಕ್ಸ್ ಮಾಡಿದ್ದಾರೆ. ಅದರ ರೈತರಿಗೆ ಸಿಕ್ಕಿದ್ದೆಷ್ಟು 1,300, 1,200, 1,100. ಇದನ್ನ ಸರಿ ಮಾಡ್ಲಿಕ್ಕೆ ಪ್ಲಾನಿಂಗ್ ಮಾಡ್ಬೇಕು ತಾನೆ. ಈಗ ಅದು ಬಿಟ್ರೆ ಬೇರೆ ಬೇರೆ ಈಗ 13 ಬೆಳೆಗಳು ಕರ್ನಾಟಕದಲ್ಲಿ, ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ 13 ಬೆಳೆಗಳು ಕರ್ನಾಟಕದಲ್ಲಿ ಇದಾವೆ. ರಾಗಿ ಇದೆ, ಮತ್ತೆ ಮೆಕ್ಕೆಜೋಳ ಇದೆ, ತೊಗರಿ ಇದೆ, ಸನ್ಫ್ಲವರ್ ಇದೆ, ಹತ್ತಿ ಇದೆ. ಅದ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇದೆ. ಈಗ ಇವರು ಈ ವರ್ಷ ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ರು, ಖರೀದಿ ಮಾಡಿದ್ದು ಲೆಕ್ಕ ಹಾಕಿದ್ರೆ 3,000 ಕೋಟಿ ರೂಪಾಯಿ, 3,100 ಕೋಟಿ ರೂಪಾಯಿ ರೈತರಿಗೆ ಲಾಸ್ ಆಗಿದೆ. MS ಸ್ವಾಮಿನಾಥನ್ ಅವರ ವರದಿಯ ಪ್ರಕಾರ ನಾವು ಲೆಕ್ಕಾಚಾರ ಹಾಕಿದ್ರೆ 20,340 ಕೋಟಿ ರೂಪಾಯಿ ರೈತರಿಗೆ ಲಾಸ್ ಆಗಿದೆ. ಇದನ್ನು ತುಂಬಿಸ್ಕೊಳ್ಬೇಕು ತಾನೆ, ರೈತರಿಗೆ ಆದಾಯ ಆಗ್ಬೇಕಾದ್ರೆ ಇದನ್ನು ಸರಿ ಮಾಡ್ಬೇಕು ತಾನೆ. ಈಗ ನಾವು ಕೂಡ ಪ್ರಕಾಶ್ ಕಮ್ಮರಡಿ ಅವರು, ನಾವು ಸಂಘಟನೆಗಳು ಸೇರಿ ಒಂದು ವರದಿಯನ್ನು ಸರ್ಕಾರ ಕೊಟ್ಟಿದ್ದೇವೆ. ಇಲ್ಲಿರ್ತಕ್ಕಂಥ 25 ಬೆಳೆಗಳು ಕರ್ನಾಟಕದ ಈಗ ಕೇರಳ ಸರ್ಕಾರ ಮಾಡಿದೇನೋ MSP ಮಾಡಿದೆ. 25 ಬೆಳೆಗಳನ್ನ MSP ಆಧಾರದಲ್ಲಿ ಸರ್ಕಾರ ಖರೀದಿ ಮಾಡೋದಿದ್ರೆ ಅದು ಬರೀ 25% ಸರ್ಕಾರ ಖರೀದಿ ಮಾಡಿದ್ರೆ ಉಳಿದ 75% ಹೊರಗಿನ ಮಾರ್ಕೆಟ್ ಅದೇ ರೀತಿ ಬರ್ತದೆ. 25% ಮಾಡ್ಲಿಕ್ಕೆ ಖರೀದಿ ಮಾಡೋದಿದ್ರೆ 10,000 ರಿಂದ 15,000 ಕೋಟಿ ಸಾಕು. ಅದನ್ನು ಮಾಡಿದ್ರೆ ಇವರು ಏನು ರೈತರಿಗೆ ಆದಾಯ ದ್ವಿಗುಣಕ್ಕೆ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳ್ಬೋದು. ಇನ್ನೊಂದು ಒಳಸುರಿ, ಈಗ PVC ಪೈಪಿಗೆ 200 ರೂಪಾಯಿ ಇತ್ತು, 2 ಇಂಚಿನ ಒಂದು ಲೆಂತ್ಗೆ. ಈಗ ಇವರು ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅದರದ್ದು ಸಂಪೂರ್ಣವಾದಂಥ ಹಿಡಿತ ಅದಾನಿ ಕೈಗೆ ಬಂದುಬಿಟ್ಟಿದೆ 500 ರೂಪಾಯಿ. ಡೀಸೆಲ್ ಪೆಟ್ರೋಲ್ ಇದೇನಾದ್ರು ಕಡಿಮೆ ಮಾಡ್ಬೋದು ಅಂತ ಕೇಳಿದ್ರೆ
ಅದು ಇಲ್ಲ, ಅದು ಜಾಸ್ತಿ ಆಗಿದೆ. ಇನ್ನು ಗೊಬ್ಬರ, ರಸಗೊಬ್ಬರದ್ದು 1200, 1300, 1400. ಇವ್ರು ಯಾವ ಅರ್ಥ? ನಾನು ಹೇಳುವಂಥದ್ದು, ಇವರು ಕೃಷಿ ಆದಾಯ ದ್ವಿಗುಣ ಮಾಡೋದಲ್ಲ, ಕೃಷಿಯ ಒಳಸುರಿಗಳನ್ನ, ಉತ್ಪಾದನಾ ವೆಚ್ಚವನ್ನು ದ್ವಿಗುಣ ಮಾಡ್ತಾ ಇದ್ದಾರೆ. ಉತ್ಪಾದನಾ ವೆಚ್ಚವನ್ನು, ಅದಕ್ಕೆ ನಾನು ಹೇಳಿದ ವಿಡಂಬನೆ ಇದು ಅಂತ. ಇದು 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 ಅದು ಉತ್ಪಾದನೆ ವೆಚ್ಚ ದ್ವಿಗುಣ ಮಾಡುವ ಮುಖಾಂತರ ಮತ್ತೆ ರೈತ ಅವನು ಕೃಷಿ ಅದು ಕ್ಷೇತ್ರ ನಷ್ಟ ಬಿಟ್ಟು ಹೊಂದಿ ಅವನು ನಿಜವಾದ ರೈತ ಕೃಷಿ ಕೂಲಿ ಕಾರ್ಮಿಕನಾಗ್ತಾನೆ, ಭೂಮಿಯನ್ನು ಕಳೆದುಕೊಳ್ಳುತ್ತಾನೆ. ಒಂದೇ ಒಂದು ಉದಾಹರಣೆ ಹೇಳೋದಿದ್ರೆ, ಈಗ ಫಸಲು ಬಿಮಾ ಯೋಜನೆಯಲ್ಲಿ 900 ಕೋಟಿ ರೂಪಾಯಿ ಇವರು ಇಟ್ಟಿದ್ದಾರೆ. ಈಗ ಇರುವುದು ಫಸಲು ಬಿಮಾ ಯೋಜನೆಯಲ್ಲಿ ಈ ಹಿಂದೆ ಜನರಿಂದ ಎಷ್ಟು ಇನ್ಸೂರೆನ್ಸ್ ಪ್ರೀಮಿಯಂ ಪಡ್ಕೊಂಡಿದ್ದಾರೆ, ಸರ್ಕಾರ ಎಷ್ಟು ಕೊಟ್ಟಿದೆ ಮತ್ತು ಅದು ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಾಗ ದೊಡ್ಡದಾದ ಮೋಸ ನಡೆದಿದೆ. ಅದರಲ್ಲಿ ಕಂಪನಿಗೆ ಲಾಭ ಆಗಿದೆ. ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಇವತ್ತು 900 ಕೋಟಿ ಕೊಡುವುದರ ಮುಖಾಂತರ ಆ ಕಂಪನಿಗೆ ಇವರಿಗೂ ಸಂಬಂಧ ಇರುವ ಮುಖಾಂತರ ಇನ್ನೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯಲಿಗೆ, ಇದಕ್ಕೆ ಒಂದು ಹಿಂದಿನದೇ ಉದಾಹರಣೆ ಇದೆ, ಜೀವಂತ ಉದಾಹರಣೆ ಇದೆ. ಅಂತಿಮವಾಗಿ ಇದರಲ್ಲಿ ಲಾಭ ಕಂಪನಿಗಳಿಗೆ ಆಗ್ತದೆ, ಆ ಇನ್ಶೂರೆನ್ಸ್ ಕಂಪನಿಗಳಿಗೆ ಹೇಳುವಂಥದ್ದು. ಅಂದ್ರೆ ಎಲ್ಲಾ ರೀತಿಯಲ್ಲಿ ಈಗ ಕೃಷಿಯನ್ನು, ಭೂಮಿಯನ್ನು ಅವರು ಇಲ್ಲದಾಗೆ ಮಾಡೋದು, ವಿದ್ಯುತ್ ಹೆಚ್ಚು ಜಾಸ್ತಿ ಮಾಡುವಂತ, ರಸಗೊಬ್ಬರ ಇನ್ನಿತರ ಕೃಷಿಗೆ ಏನೆಲ್ಲ ಬೇಕು ಅದಕ್ಕೆ ಹೆಚ್ಚು ದರ ಮಾಡೋದು. ಇವರಿಗೆ ಪ್ರಾಮಾಣಿಕ ಕಾಳಜಿ ಇದ್ರೆ ಡೀಸೆಲ್ ಪೆಟ್ರೋಲ್ ಕೇಂದ್ರದ ಬಿಡಿ, ಇವರದಾದ್ರೂ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಲ್ಲ. ಈಗ ಒಂದು ಡೀಸೆಲ್ ಪೆಟ್ರೋಲ್ಗೆ ಅದು ಎಲ್ಲ ರೈತರಿಗೂ ಎಲ್ಲರಿಗೂ ಒಂದು ಪ್ರಯೋಜನ ಆಗ್ಬೋದು. ಪ್ರಾಮಾಣಿಕವಾಗಿ ಆ ಸಮುದಾಯದ ಮೇಲೆ, ಜನರ ಮೇಲೆ, ರೈತರ ಮೇಲೆ, ಬಡವರ ಮೇಲೆ ಕಾಳಜಿ ಇದ್ರೆ ಅದರ ತೆರಿಗೆ ನಾವು ಕಡಿಮೆ ಮಾಡಿದ್ದೇವೆ, ಅನುಕೂಲ ಮಾಡಿದ್ದೇವೆ ಅಂತ ಹೇಳ್ಬೋದಲ್ಲ. ಅದು ಏನ್ ಮಾಡಿದ್ರಿ? ಎಲ್ಲೂ ಕೂಡ ಆ ರೀತಿಯ ಇದಿಲ್ಲ. ಎಲ್ಲೂ ಕೂಡ ಈ ಒಟ್ಟು ಬೇಕಾದಷ್ಟು ಸಾಲ ತರ್ತಾರೆ, ಅದು ಸರ್ಕಾರದ ನಿಯಮಕ್ಕಿಂತಲೂ ಮೀರಿ ಸಾಲ ತರ್ತಾರೆ. ಸಾಲ ತಂದು ಆನಂತರ ಏನ್ ಮಾಡ್ತಾರೆ, ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ನಾನು ಹೇಳುದು ದಕ್ಷಿಣ ಕನ್ನಡ ಜಿಲ್ಲೆಯ, ಈ ಜಿಲ್ಲೆಯ ಕೋಟ್ಯಾಂತರ ಜನ ಇದ್ದಾರೆ ನೋಡಿ, ಅವರಿಗಾದ್ರೂ ಯೋಚನೆ ಮಾಡ್ಬೇಕು. 1, 2, 3 ಘೋಷಣೆ ಮಾಡಿದ ಮಾತ್ರಕ್ಕೆ ಬಹಳ ತೃಪ್ತಿದಾಯಕ ಬಜೆಟ್ ಅಂತ ಇಲ್ಲಿಯ ಪ್ರತಿನಿಧಿಗಳೆಲ್ಲ ಹೇಳಿಕೆ ಕೊಡ್ತಾರೆ. ನಮ್ಗೆ ನಾಚಿಕೆ ಆಗ್ಬೇಕು ಅವ್ರಿಗೆ. ನಾನು ಕೇಳ್ತೇನೆ, ನನಗೆ ಒಂದು ಇವರ ಮೇಲೆ ಭರವಸೆ ಮೊನ್ನೆ ಹೋಗಿದೆ. ಏನಂತ ಹೇಳಿದ್ರೆ, ರೈತರದ್ದು ಒಂದು ಕಡೆ ಇದೆ ನಿಜ, ಮೊನ್ನೆ 10-15 ಸಾವಿರ ಕಾರ್ಮಿಕರು, ಎಲ್ಲಾ ಕಾರ್ಮಿಕರು ಹೋರಾಟ ಮಾಡಿದ್ರು, ಬಿಸಿಯೂಟ, ಅಂಗನವಾಡಿ, ಕಟ್ಟಡ ಎಲ್ಲ ಮಾಡಿದ್ರು. ಅಲ್ಲಿ ಒಬ್ರು IAS ಅಧಿಕಾರಿ ಬಂದು ಬಹಳ ಚಂದ ಭಾಷಣ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗೆ ಬಹಳಷ್ಟು ಕಾಳಜಿ ಇದೆ ಅಂತ ತುಂಬಾ ಭಾಷಣ ಮಾಡಿದ್ರು. ಅಷ್ಟು ಜನ ಸೇರಿಸಿ 1 ಗಂಟೆ ಇವರ ಭಾಷಣ ಮಾಡಿ, ಸರ್ಕಾರ ಮುಂದಿನ ಬಜೆಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಂತ ಹೇಳಿ ಒಂದೇ ಒಂದು ಪೈಸೆ ಈ ದುಡಿಯೋ ವರ್ಗಕ್ಕೆ ಘೋಷಣೆ ಮಾಡಲಿಲ್ಲ. ಆ 1 ಗಂಟೆ ಎಷ್ಟು ಹೇಳಿದ್ರು ನಿಮ್ಮ ಬಗ್ಗೆ ಮುಖ್ಯಮಂತ್ರಿ ಬಹಳ ಕಾಳಜಿ ವಹಿಸಿದ್ದಾರೆ, ಬಹಳ ಅನುಕಂಪ ತೋರಿಸ್ತಾರೆ, ಎಲ್ಲ ಹೇಳಿದ್ದಾರೆ. ಆದ್ರೆ ಒಂದೇ ಒಂದು ಪೈಸೆ ಬಜೆಟ್ ಅಲ್ಲಿ ಅವರ ಬಗ್ಗೆ ಘೋಷಣೆ. ಈ ಬಾರಿಯ ಬಜೆಟ್ ನಲ್ಲಿ ಈಗ ಮುಖ್ಯಮಂತ್ರಿಗಳು ಏನು ಈ ಕೊರತೆಯನ್ನು ನೀಗಿಸಲಿಕ್ಕೆ ಅಥವಾ ಸಂಪನ್ಮೂಲ ಒಟ್ಟುಗೂಡಿಸಬೇಕಲ್ಲ, ಹೇಳ್ತಾರೆ 71,000 ಕೋಟಿಯನ್ನು ಸಾಲದ ಮೂಲಕ ಪಡಿತೇವಂತ. 71,000 ಕೋಟಿಯನ್ನು. ಸೊ ಆಲ್ರೆಡಿ ಅಲ್ಲಿ ಸಾಲಗಳು 3-3.5 ಲಕ್ಷ ಕೋಟಿ ಅಷ್ಟು ಇದ್ದಾವೆ. ಸೊ ಈ 71,000 ಕೋಟಿ ಸಾಲ ಮಾಡಿದರೆ ಮುಂದಿನ ವರ್ಷಕ್ಕೆ ಆಗುವಾಗ, ಅಂದರೆ 2022ನೇ ವರ್ಷಕ್ಕೆ ಆಗುವಾಗ, 2022ರ ಏಪ್ರಿಲ್ಗೆ ಆಗುವಾಗ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಮೊತ್ತ 4.5 ಲಕ್ಷ ಕೋಟಿ ಆಗಿರ್ತದೆ. ಏನು ತೊಂದರೆ ಇಲ್ಲ ಸರ್ ಈ ಸರ್ಕಾರಕ್ಕೆ, ಏನು ತೊಂದರೆ ಇಲ್ಲ. ಈಗ ಬೆಂಗಳೂರಿನಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಇದೆ, ಅದನ್ನ ಈಗ ಹರಾಜು ಮಾಡ್ತಾರೆ. ಒಂದು ಬಸ್ ಸ್ಟ್ಯಾಂಡ್ ಮಾರಿದ್ರು, KSRTC, BMTC, ಇನ್ನು ಏನೆಲ್ಲ ಇದೆಲ್ಲ ಮಾಡ್ತಾರೆ ಇವರು. ಇವ್ರಿಗೇನು ತೊಂದರೆ ಇಲ್ಲ, ಏನಾದ್ರೂ ತೊಂದರೆ ಇಲ್ಲ. ಕೇಂದ್ರ ವಿಮಾನ ನಿಲ್ದಾಣ ಮಾಡ್ತಾರೆ, ಬಂದರುಗಳನ್ನ ಮಾಡ್ತಾರೆ, ರೈಲ್ವೆಗಳನ್ನ ಮಾಡ್ತಾರೆ, RBI ಚಿನ್ನವನ್ನ ಮಾಡ್ತಾರೆ. ಅಲ್ಲ ಇವರು BSNL ಆಯ್ತು, ಮುಗಿಸಿ ಆಯ್ತು ಸರ್. ಈಗ ಇವರು ಬಹಳಷ್ಟು ಹೇಳ್ತಾರೆ, ನಮ್ಮ ಪ್ರಧಾನಿಗಳು ಹಿಂದಿನ ಸರ್ಕಾರ ಮಾಡಿದಂತ ಸಾಲಗಳನ್ನ ತುಂಬಿಸಿದ್ರು. ಧರ್ಮೇಂದ್ರ ಪ್ರಧಾನ್ ಇಂಧನ ಸಚಿವ ಇದ್ದಾರೆ, ಅವರು ಹೇಳ್ತಾರೆ 2 ಲಕ್ಷ ಕೋಟಿ ರೂಪಾಯಿ ಹಿಂದಿದ್ದು ಬಾಕಿ ಇತ್ತು, ನಾವು ಅದನ್ನು ತುಂಬಿಸಿ ಕೊಟ್ಟೆವು. ಇವರು ಅಧಿಕಾರಕ್ಕೆ ಬರುವಾಗ ಸ್ವಾಮಿ ಒಂದು ತಲೆಯ ಮೇಲೆ 60,000 ರೂಪಾಯಿ ಸಾಲ ಇತ್ತು. 60,000 ರೂಪಾಯಿ ಸಾಲ ಇತ್ತು. ಈಗ 1,27,000 ರೂಪಾಯಿ ಸಾಲ ಮಾಡಿದ್ದಾರೆ. ಡಬಲಿಂಗ್. ಅದು ಡಬಲಿಂಗ್ ಆಗಿದೆ. ರೈತರ ಆದಾಯ ದ್ವಿಗುಣಾಗ್ಲಿಲ್ಲ, ದೇಶದ ಸಾಲ ಡಬಲ್ ಆಗಿದೆ, ಸಾಲ ದ್ವಿಗುಣಾಗಿದೆ. ಇದು ಓಸ್ವಾಲ್ಡ್ ಅವರೇ, ಒಬ್ಬ ಕೃಷಿಕನಾಗಿ ಈಗ ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮತ್ತೆ ನಾನು ಮಾತುಕತೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಈಗ ದ್ವಿಗುಣ, ಈ ರೈತರ ಆದಾಯವನ್ನು ದ್ವಿಗುಣ ಮಾಡುವುದಂತ ಹೇಳಿದ್ರೆ
ಒಬ್ಬ ರೈತನಾಗಿ ನೀವು ಅದನ್ನು ಯಾವ ರೀತಿ ಹೇಳ್ತೀರಿ? ನೋಡಿ ಏನಾದ್ರೆ ರೈತನ ಆದಾಯ ದ್ವಿಗುಣ ಆಗ್ಬೋದು, ಸಾಧ್ಯನೇ ಇಲ್ಲ, ಏನ್ ಮಾಡಿದ್ರೆ ಸಾಧ್ಯನೇ ಇಲ್ಲ. ಇವ್ರು ಹೇಳ್ತಾರೆ 2,000 ಅಕೌಂಟ್ಗೆ ಹಾಕ್ತೇನೆ ಹೇಳ್ತಾರೆ. ಒಬ್ಬ ರೈತ ದಿವಸಕ್ಕೆ 40 ಟ್ರ್ಯಾಕ್ಟರ್ ಬಳಸ್ತಾನೆ, ಏನು ಬೈಕ್ ಬಳಸ್ತಾನೆ, ಹೈನುಗಾರಿಕೆಗೆ ಹಿಂಡಿ ತರ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಬಳಸ್ತಾನೆ. ಅವನ ಒಂದು 40 ಲೀಟರ್ ಡೀಸೆಲ್ ಹಾಕಿದ್ರೆ ಎಷ್ಟಾಯ್ತು ಸ್ವಾಮಿ? 54 ರೂಪಾಯಿ ಇವ್ರಿಗೆ ತೆರಿಗೆ ಹೋಗ್ತದೆ. ತೆರಿಗೆ ರೂಪದಲ್ಲಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಹೋಗ್ತದೆ. 40 ಲೀಟರ್ ಡೀಸೆಲ್ ಹಾಕಿದ್ರೆ ಎಷ್ಟು ಹೋಯ್ತು? ಒಬ್ಬ ರೈತನದ್ದು ಎಷ್ಟು ಹೋಯ್ತು ತೆರಿಗೆ ಪರ್ ಡೇ? ಆ ವಾಹನ ತೆಗೆಯುವಾಗ ಇನ್ಸೂರೆನ್ಸ್ ನಲ್ಲಿ ತೆರಿಗೆ ಹೋಗ್ತದೆ. ಟ್ಯಾಕ್ಸ್ ಏನು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟುವಾಗ ತೆರಿಗೆ ಹೋಗ್ತದೆ. ಇಲ್ಲಿ ಟೋಲ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು, ನೀವು ನೋಡ್ಕೊಳ್ಳಿ. ಇವತ್ತು ಉದ್ಯಮಿಗಳದ್ದು ಮತ್ತೆ ರಾಜಕಾರಣಿಗಳದ್ದು ಆದಾಯ ಡಬಲ್ ಆಗಿದೆ ಹೊರತು ರೈತನದ್ದು ಆದಾಯ ಡಬಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ರೈತನಿಗೆ ಇವತ್ತು ಸಾಲದ ಹೊರೆ ಅವನ ತಲೆ ಮೇಲೆ ಕಟ್ತಾರೆ ಬಿಟ್ರೆ ಇವರು ಬೇರೆ ಏನು ಇವ್ರ ಹತ್ರ ನಿರೀಕ್ಷೆ ಇಲ್ಲ. ಡಬಲ್ ಆಗ್ತದೆ ಈಗ ನೋಡಿ, ದ್ವಿಗುಣ ಆಗುತ್ತೆ. ಹೌದು ಬೇರೆ ನೋಡಿ, ಇದು ಹೇಗೆ ಅಂತ ಹೇಳಿದ್ರೆ ಅವರು ಕಂಪನಿ ಕೃಷಿ ಮಾಡುವ ಮುಖಾಂತರ, ಕಾರ್ಪೊರೇಟ್ ಕೃಷಿ ಮಾಡುವ ಮುಖಾಂತರ ಇಡೀ ಗ್ರಾಮವನ್ನೇ ಎಲ್ಲ ದತ್ತಿಗೆ ತಗೊಳ್ತಾರೆ, ಅವರನ್ನು ಆ ರೈತನನ್ನು ಮತ್ತೆ ಕೂಲಿ ಕಾರ್ಮಿಕರನ್ನಾಗಿ ಮಾಡ್ತಾರೆ. ಈಗ ಕೃಷಿ ಉತ್ಪನ್ನಗಳ ಅಡಮಾನ ಸಾಲಕ್ಕೆ 5 ಕೋಟಿ ರೂಪಾಯಿ ಏನು ಮೀಸಲಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಮೂಗಿಗೆ ತುಪ್ಪ ಸರಿಯುವಂತ ಒಂದು ಇದು. ಅದು ಬಿಟ್ರೆ ಬೇರೆ ಏನಿಲ್ಲ ಅದರಲ್ಲಿ. ಎಸ್ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು. ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ರೈತರ ಬಜೆಟ್ ಅಥವಾ ರೈತರಿಗೆ ಬಜೆಟ್ ನಲ್ಲಿ ಏನು ಕೊಡಲಾಗಿದೆ ಅನ್ನೋ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಂಡಿಸಿದಂಥ ಯಡಿಯೂರಪ್ಪ ಅವರು ಮಂಡಿಸಿದಂಥ ಬಜೆಟ್ ನಲ್ಲಿ ರೈತರಿಗೆ, ಅನ್ನದಾತರಿಗೆ, ಕೃಷಿ ವಲಯಕ್ಕೆ ಏನು ಲಭಿಸಿದೆ, ಏನು ಲಭಿಸಬೇಕಾಗಿತ್ತು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ರೈತ ಸಂಘದ ಮುಖಂಡರುಗಳಾಗಿರುವಂಥ ರವಿಕಿರಣ್ ಪುಣಚ್ಚ ಅವರು, ಯಾದವ್ ಶೆಟ್ಟಿ ಅವರು, ಆಮೇಲೆ ಉಜ್ವಲ್ ಪ್ರಕಾಶ್ ಫರ್ನಾಂಡಿಸ್ ನಮ್ಮ ಜೊತೆಗೆ ಇದ್ದಾರೆ. ಎಸ್, ನಾವು ರೈತರ ಆದಾಯ ದ್ವಿಗುಣದ ಬಗ್ಗೆ ಮಾತಾಡಿದೆವು. ಅದನ್ನು ಪುನಃ ಮಾತನಾಡಿದರೆ ಆದಾಯ ಖಂಡಿತವೇ ದ್ವಿಗುಣ ಆಗಬಹುದು. ಸೊ ಈಗ ನಾವು ಆ ವಿಷಯದಿಂದ ಮುಂದುವರಿದು ಒಂದು ತುಂಬಾ ಒಂದು ಕಾಂಟ್ರಡಿಕ್ಷನ್ ಅಥವಾ ದ್ವಂದ್ವ ನೀತಿ ಅಂತ ಹೇಳ್ಬೋದು. ಈ ಏನು ಬಜೆಟ್ನಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಏನು ಸಾವಯವ ಕೃಷಿಗೆ ಉತ್ತೇಜನ ಕೊಡ್ತೇವೆ. ಸೊ ಅದಕ್ಕಾಗಿ 500 ಕೋಟಿ ಅನ್ನು ವಿನಿಯೋಗ ಮಾಡ್ತೇವೆ, ಹಂಚಿಕೆ ಮಾಡ್ತೇವೆ ಅಂತ. ಸೊ ಅದರ ಜೊತೆಗೇನೆ ಇನ್ನೊಂದು ಕಡೆ ಹೇಳ್ತಾರೆ, ನಾವು ಹೈಬ್ರಿಡ್ ಬೀಜ ನೀತಿಯನ್ನು ಜಾರಿಗೆ ತರ್ತೇವೆ ಅಂತ. ಇದು ಎರಡು ಕೂಡ ಒಟ್ಟೊಟ್ಟಿಗೆ ಹೆಂಗೆ ಹೋಗುತ್ತೆ ಅಂತ ರವಿಕಿರಣ್ ಅವರೇ, ಯಾದವ್ ಅವರೇ. ಈಗ ಏನು ಮಾಡಿದ್ದಾರೆ, ಕೃಷಿ ಭೂಮಿಯನ್ನ ಯಾರು ಕೂಡ ಎಷ್ಟು ಕೂಡ ಖರೀದಿ ಮಾಡಬಹುದು ಅಂತ ತಿದ್ದುಪಡಿ ತಂದಿದ್ದಾರೆ. ಅದು ಮೊನ್ನೆ ಭಾರಿ ದೊಡ್ಡ ತಿದ್ದುಪಡಿ ತಂದಿದ್ದಾರೆ. ಯಾರು ಕೂಡ ಎಷ್ಟು ಕೂಡ ಕೃಷಿ ಭೂಮಿಯನ್ನು ಯಾರು ಖರೀದಿಸಬಹುದು. ಈಗ ರೈತನ ಕೈಯಿಂದ ಭೂಮಿಯನ್ನ ಕಸಿತಕ್ಕಂಥದ್ದಕ್ಕೆ ವೇದಿಕೆ ಮಾಡಿದ್ರು. APMC ಕಾಯ್ದೆ ತಿದ್ದುಪಡಿ ಮಾಡಿದ್ರು. ಯಾರು ಎಲ್ಲಿ ಬೇಕಾದ್ರೂ ಖರೀದಿಯು ಮಾಡಬಹುದು, ಮಾರಾಟವು ಮಾಡಬಹುದು, ದಾಸ್ತಾನು ಮಾಡಬಹುದು. ಅದಕ್ಕೆ ಪೂರಕವಾಗಿ ಸೆಂಟ್ರಲ್ ಇದ್ದು ಅಗತ್ಯ ಸರಕುಗಳ ಕಾಯ್ದೆ ತಂದ್ರು. ಇನ್ನೊಂದು ಉಳಿದಿತ್ತು ರೈತರದ್ದು, ಬೀಜ ಸ್ವಾತಂತ್ರ್ಯ, ಅದಕ್ಕೂ ಕೈ ಹಾಕಿದ್ರು. ಸಾಂಪ್ರದಾಯಿಕವಾಗಿ ರೈತರು ಅವರದೇ ಒಂದು ಪದ್ಧತಿ, ಆಚರಣೆ, ಸಂಬಂಧ, ಸಂಪರ್ಕ ಅಥವಾ ಏನು ಪರಂಪರೆ ನೆಲೆಯಲ್ಲಿ ಬೀಜಗಳನ್ನು ಸಂಗ್ರಹಿಸಿಕೊಂಡು ಬೀಜ ಸಂರಕ್ಷಣೆ ಮಾಡಿಕೊಂಡು ಇಷ್ಟರ ತನಕ ಬೆಳೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಹೈಬ್ರಿಡ್ ಬೀಜ ಉತ್ಪಾದನೆ ಅಥವಾ ಹೈಬ್ರಿಡ್ ಬೀಜ ಸಂರಕ್ಷಣೆ ಬಗ್ಗೆ ಹೈಬ್ರಿಡ್ ಬೀಜ ನೀತಿಯನ್ನು ಜಾರಿಗೊಳಿಸ್ತಾರಂತೆ. ಇಲ್ಲ ಸರ್, ಇವರು ಸಂಪೂರ್ಣವಾಗಿ ಈ ದೇಶದ ಕೃಷಿ ಸಂಸ್ಕೃತಿ, ಕೃಷಿ ಸಂಪ್ರದಾಯ, ಏನು ಸಂಸ್ಕೃತಿ ಎಲ್ಲವನ್ನು ಕೂಡ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ನಾವು ನೋಡಿದ್ದೇವೆ, ಏನು BT ಹತ್ತಿ ಬಂತು, BT ಬದನೆ ಬಂತು. BT ಹತ್ತಿ ಯಾವಾಗ ಬಂತು, ವಿದರ್ಭದಲ್ಲಿ ರೈತರ ಆತ್ಮಹತ್ಯೆ ಪ್ರಾರಂಭ, ಜೆನೆಟಿಕ್ ಮಾಡಿಫೈಡ್ ಅಲ್ವಾ. ಆ ನಂತರ ಹತ್ತಿ ಬಂತು, ಬದನೆ ಬಂತು, ಏನೆಲ್ಲ ಸಾಧ್ಯ ಎಲ್ಲ ಬಂತು. ಅದರ ಎಲ್ಲ ದುಷ್ಪರಿಣಾಮ ಗೊತ್ತಿದೆ. ಏನು ಇವ್ರ ತೀರ್ಮಾನ ಏನಿದೆ, ಪಂಜಾಬ್ನಲ್ಲಿ ಕೂಡ ನಾವು ನೋಡಿದ್ದೇವೆ, ಬೀಜವನ್ನು ಏನು ಕೆಂಟುಕಿ ಚಿಕನ್ ಅವರಿಂದ ಏನು ಖರೀದಿ ಮಾಡದೆ ಹೋದವರನ್ನು ಅಥವಾ ಕಾರ್ಗಿಲ್ ಕಂಪನಿಯವರು ಇದನ್ನೆಲ್ಲವನ್ನು ಕೂಡ ಹೊಡೆದೋಡಿಸಕ್ಕಂತ ಕೆಲಸವನ್ನು ಮಾಡಿದ್ದೇವೆ. ಈಗ ಮತ್ತೆ ನನಗೆ ಅನ್ನಿಸ್ತದೆ, ಇವರು ರೈತರ ಬಗ್ಗೆ ಮಾತಾಡುವಾಗಲೇ ರೈತರನ್ನ ಸಂಪೂರ್ಣ ಹೇಗೆ ಮುಗಿಸ್ಬೇಕು, ಕೃಷಿ ಸಂಸ್ಕೃತಿ ಹೇಗೆ ಮುಗಿಸ್ಬೇಕು ಅಂತ ಹೇಳಿ ರೈತರನ್ನ ಮುಂದಿಟ್ಟು ಮಾತಾಡ್ತಾರೆ. ಈಗ ನೀವು ಹೇಳಿದ್ರಿ ನಿನ್ನೆ ಮಹಿಳಾ ದಿನದಂದು ಆ ಮಹಿಳೆಯರಿಗೆ ಸಲಾಂ ಹೇಳಿಕೊಂಡೇ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ್ದಾರೆ. ಆಗ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು ನಾವು ಮಹಿಳೆಯರಿಗೆ ಸರ್ತಿ ಏನಿಲ್ಲ ಅಂತ. ಆಯ್ತು, ಕೃಷಿ ವಲಯದಲ್ಲಿ ಮಹಿಳೆಯರಿಗೆ ಏನಾದ್ರು ಕೊಟ್ರ? ನೋಡಿ, ಮಗುವನ್ನು
ತೊಳೆದು 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 ಕೊಳ್ಳುತ್ತಾರಲ್ಲ, ಅದೇ ರೀತಿ ಕೃಷಿಯನ್ನು ರೈತರನ್ನೇಳಿ ರೈತರಿಗೆ ಮಾರಕವಾಗುವ ನೀತಿ, ಅದು ಬೀಜ ಕಾಯ್ದೆ ಇರಲಿ, ಇದೆಲ್ಲವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಹೇಳ್ತೇನೆ. ಇಲ್ಲ, ಇದು ಮಗುವನ್ನು ತೊಳೆದು ತೊಳೆದು ಯಾವ ರೀತಿ ಕೊಳ್ಳುವ ರೀತಿ. 2019 ಕೇಂದ್ರ ಸರ್ಕಾರ ಬೀಜ ಕಾಯ್ದೆಗೆ ತಿದ್ದುಪಡಿ ತಂತು. ಹೌದು. ಅದಕ್ಕೆ ಪೂರಕವಾಗಿ ಇವತ್ತು ಇವರು ಇಲ್ಲಿ ರಾಜ್ಯದಲ್ಲಿ ಹೆಸರು ಬೇರೆ ಕೊಟ್ಟಿದ್ದಾರೆ, ಹೈಬ್ರಿಡ್ ತಳಿ ಅಂತ. ಸೇಮ್ ಇದೆ. ನಮ್ಮ ಬೀಜ ಸ್ವಾತಂತ್ರ್ಯವನ್ನು, ಈ ದೇಶದ ರೈತರ ಬೀಜ ಸ್ವಾತಂತ್ರ್ಯವನ್ನು ಕೂಡ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾವು ಅವರು ಹೇಳಿದ್ರು ಪ್ರಧಾನಿಗಳು, ರೈತರಿಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೇವೆ ಈ ಮಸೂದೆಗಳಿಂದ ಅಂತ. ಆಗ್ಲೇ ಅರ್ಥ ಆಯ್ತು ನಮಗೆ, ನಮ್ಮ ಇದ್ದ ಸ್ವಾತಂತ್ರ್ಯ ಎಲ್ಲ ಇವರು ವಾಪಸ್ ತಗೊಳ್ತಾ ಇದ್ದಾರೆ. ಭಾಷಣದಲ್ಲಿ ಇದು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಸುಷ್ಮಾ ಸ್ವರಾಜ್ ರವರು ಏನು ಮಂತ್ರಿ ಆದ, ವಿಪಕ್ಷ ನಾಯಕಿಯಾಗಿ ಏನ್ ಹೇಳಿದ್ದಾರೆ, ಅರುಣ್ ಜೇಟ್ಲಿ ಅವರು ಏನು ರಾಜ್ಯಸಭೆ ವಿಪಕ್ಷ ನಾಯಕನಾಗಿ, ಅದಕ್ಕೆ ಅವರು ತದ್ವಿರುದ್ಧವಾಗಿ ಮಾತಾಡಿದ್ದಾರೆ. ಇವತ್ತು ಅದನ್ನೆಲ್ಲ ಜಾರಿ ತರ್ತಾರೆ. ಅವತ್ತು ಅದೆಲ್ಲವನ್ನು ವಿರೋಧಿಸಿದ್ರು, ಇವತ್ತು ಅದನ್ನೆಲ್ಲ ಅವರೇ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳೋದು. ಅಷ್ಟೇ ಹೇಳುದು. ಈಗ ಈಗ ನಿನ್ನೆ ಮಹಿಳಾ ದಿನ ಇತ್ತು. ಈಗ ಭಾರಿ ಒಂದು ಏನು ಸುಮಾರು ಒಂದು 15 ದಿವಸ ಮೊದಲೇ ಏನು ಬಜೆಟ್ಗೆ ದಿನ ನಿಗದಿ ಆದಾಗಲೇ ಮಾರ್ಚ್ 8 ಮಹಿಳಾ ದಿವಸದಂದು ನಾವು ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ. ಮಹಿಳಾ ದಿವಸ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಖಂಡಿತವಾಗಿ ಮಹಿಳೆಯರ ಉದ್ಯಮ ಇರ್ಬೋದು, ವ್ಯವಹಾರ ಇರ್ಬೋದು, ಅಥವಾ ಸ್ವಉದ್ಯೋಗ ಇರ್ಬೋದು, ಅಥವಾ ಸ್ವಸಹಾಯ ಸಂಘಟನೆಗಳಿರ್ಬೋದು, ಯಾವುದೇ ಇರ್ಬೋದು, ಒಟ್ಟು ಮಹಿಳೆಯರಿಗೆ ಪೂರಕವಾಗುವಂಥ ಅನೇಕ ಯೋಜನೆಗಳನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿಕೊಂಡು ಬಂದಿದ್ದರು. ಈಗ ನೀವು ರೈತರಾಗಿ, ರೈತ ಸಂಘಟನೆಯವರಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಬಜೆಟ್ನಲ್ಲಿ ಅದು ಕೂಡ ಏನು ಕೃಷಿ ಬಜೆಟ್ನಲ್ಲಿ ಅಥವಾ ಕೃಷಿಗೆ ಸಂಬಂಧಪಟ್ಟ ವಿಚಾರಕ್ಕೆ ನಾವು ಬರುವಾಗ, ಕೃಷಿಯೋ ತೋಟಗಾರಿಕೆನೋ ಹೈನುಗಾರಿಕೆನೋ ಯಾವುದೋ, ಏನು ಮಹಿಳೆಯರಿಗೆ ಏನನ್ನು ಕೊಟ್ಟಿದ್ದಾರೆ, ಏನಾದ್ರು ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಉಂಟಾ? ಅಲ್ಲ, ಅವರು ಉದ್ಯಮಕ್ಕೆ 2 ಕೋಟಿ ಸಾಲ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೌದು, 4% ನಲ್ಲಿ 4%. ಎಷ್ಟು ಹಣ ಇಟ್ಟಿದ್ದಾರೆ? ಈ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಮಹಿಳಾ ಕೈಗಾರಿಕೆ ಉದ್ಯಮದಾರರಿದ್ದಾರೆ? ಹಾಗಾದ್ರೆ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತಾ ಮಹಿಳೆಯರು ಉದ್ಧಾರ ಆಗಬೇಡ್ವೆ? ಈಗ ಅವ್ರಿಗೆ ಕೊಡ್ಬೇಕು. ಈಗ ಕೃಷಿಯಲ್ಲಿ ಉದ್ಯೋಗ ಖಾತ್ರಿ ಸರ್, ಈಗ ಅವರು ಮಹಿಳೆಯರ ಪರವಾಗಿ ಮಾತಾಡೋದಿದ್ರೆ, ಮಹಿಳಾ ದಿನಾಚರಣೆ ಯಾವತ್ತು ಮಾಡೋದಿದ್ರೆ, ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಿತ್ತು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಿತ್ತು. ಅದನ್ನೇ ಕೊಡ್ತಾ ಇಲ್ಲ. ಈಗ ಕೃಷಿಗೆ ಏನು ಸಾವಯವ ಕೃಷಿ ಅಂತ ಹೇಳ್ತಾರೆ ಸರ್. ಈಗ ಈಗಲೇ ರೈತರು ಸಾಂಪ್ರದಾಯಿಕವಾಗಿ ಕೃಷಿ ಮಾಡಿ ಅದರಲ್ಲೂ ಕೂಡ ಇವತ್ತು ನಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಹತ್ರ ಹೋಗ್ತಾ ಇದ್ದಾರೆ. ಇದಕ್ಕೆ ಹೆಚ್ಚು ಒಳಸುರಿಗಳಿದ್ದಾವೆ ಸರ್ ಸಾವಯವ ಕೃಷಿಗೆ. ಉದ್ಯೋಗ ಖಾತರಿಯಲ್ಲಿ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿದೆ. ಹೌದು, ಅದು 424, 442 ಏನಿದೆ. ನಾವು ಅದನ್ನು ಹೇಳಿದ್ದೇವೆ ಸರ್ಕಾರಕ್ಕೆ ಮುಂಚೆ. ಈಗ 275 ರೂಪಾಯಿ ಕೊಡ್ತಾ ಇದ್ದಾರೆ. ನಿಜವಾಗಿ ಅವರು ಹೇಳಿದ್ದಾರೆ, ಉದ್ಯೋಗ ಖಾತ್ರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಗ್ರಾಮೀಣ ಮತ್ತು ಬಡವರು ಕೆಲಸ ಮಾಡ್ತಾರೆ. ಈ ಕನಿಷ್ಠ ಇದನ್ನು ಉದ್ಯೋಗ ತರಬೇಕಿತ್ತು, ಅದರ ಕರ್ತವ್ಯ ಆಗಿತ್ತು. ಅಲ್ಲಿ ಕಾನೂನು ಹೇಳ್ತದೆ ನೀವು ಕನಿಷ್ಠ ಕೂಲಿ ಇಷ್ಟು ಕೊಡ್ಬೇಕಂತ. ಅವರೇ ಕೆಲಸ ಮಾಡುವಾಗ 275 ರೂಪಾಯಿ ಕೊಡ್ತಾರೆ. ಯಾರಿಗೆ ಹೇಳುದು? 280 ರೂಪಾಯಿ. ಈಗ ಕರ್ನಾಟಕದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಕೂಡ ಕೃಷಿ ವಲಯ ಅಂತ ಹೇಳುವಾಗ ಅಲ್ಲಿ 90% ಆಫ್ ದಿ ವರ್ಕರ್ಸ್ ಅದರಲ್ಲಿ ಇರುವವರು ಮಹಿಳೆಯರು ಅಲ್ವಾ? ಇದು ಅದು ಇವತ್ತೀಗ ಕೂಡ ನೀವು ಎಲ್ಲೇ ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಅಲ್ಲಿ ಕೃಷಿಯಲ್ಲಿ ಕಾರ್ಮಿಕರಾಗಿ ದುಡಿತಾ ಇರುವವರು ಅಥವಾ ಕಾರ್ಮಿಕರಲ್ಲದೆ ಕೂಡ ಒಂದಷ್ಟು ಕೃಷಿಯನ್ನು ಮಾಡುತ್ತಾ ಇರೋರು ಯಾರಂತ ಕೇಳಿದ್ರೆ ಮಹಿಳೆಯರೇ ಇರ್ತಾರೆ ದೊಡ್ಡ ಮಟ್ಟದಲ್ಲಿ. ಅದು ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಥವಾ ಭತ್ತ ಬೆಳೆಯುವಂತ ಇದನ್ನು ಕೂಡ. ಅದರಲ್ಲಿ ಒಂದು ಸತ್ಯ ಇದೆ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದು, ಮಹಿಳೆಯಲ್ಲಿ ಬಂದಂತ ಹಣ 100ಕ್ಕೆ 100ರಷ್ಟು ಕುಟುಂಬಕ್ಕೆ ಖರ್ಚಾಗ್ತದೆ, ಎಜುಕೇಶನ್ಗೆ, ಇದಕ್ಕೆ ಖರ್ಚಾಗ್ತದೆ. ನಾನು ಅದನ್ನು ಇದು ಪುರುಷರಿಗೆ ವಿರೋಧಿಯಾಗಿ ಹೇಳ್ತಾ ಇಲ್ಲ, ವಾಸ್ತವ ಎಸ್ ಆಗಿದ್ದರೆ ಮಹಿಳೆಯರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡಬೇಕಿತ್ತಲ್ವಾ? ಕೃಷಿಯಲ್ಲಿ ತೊಡಗಿಸಿಕೊಂಡ ಮಹಿಳೆಯರಿಗೆ 100ರಷ್ಟು ಖರ್ಚಾಗ್ತದೆ. ಎಸ್, ಇದು ಓಸ್ವಾಲ್ಡ್ ಅವರೇ ಏನ್ ಹೇಳ್ತೀರಿ? ಖಂಡಿತವಾಗಿ ನೋಡಿ, ಮಹಿಳೆಯರಿಗೆ ಈ ಬಜೆಟ್ ಅಲ್ಲಿ ಏನು ಇವರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮಹಿಳಾ ಕಲ್ಯಾಣಕ್ಕೆ 37,188 ಕೋಟಿ ರೂಪಾಯಿ ಅನುದಾನ ಅಂತ ಇಟ್ಟಿದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಲೆಕ್ಕದಲ್ಲಿ ಇದು ನೋಡಿ, ಈಗ ಏನು ಕೃಷಿ ವಲಯದಲ್ಲಿ ಒಂದು ಗೇರು ಬೀಜ ಫ್ಯಾಕ್ಟರಿ ಇರ್ಬೋದು ನಿಮ್ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ. ಇವತ್ತು ಏನು ಅಡಿಕೆ ತೋಟಗಳಲ್ಲಿ ಅಡಿಕೆ ಹಾಕುವಂತ ವಿಚಾರ ಇರ್ಬೋದು, ಭತ್ತದ ಗದ್ದೆಯಲ್ಲಿ ಕಳೆ ತೆಗೆಯುವಂತದ್ದು ಇರ್ಬೋದು, ನೇಜಿ ನಡುವಂತದ್ದು ಇರ್ಬೋದು, ಭತ್ತ ಕೊಯ್ಲು ಮಾಡುವಂತದ್ದು ಇರ್ಬೋದು. ಮಿಷನ್ ಇದೆ, ಆದ್ರೆ ಮಿಷನರಿಗಳು ಎಲ್ಲ ಏನು ದೊಡ್ಡ ದೊಡ್ಡ ಬಯಲುಗಳಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿರುವಂತ ಗದ್ದೆಗಳಿಗೆ ಹೋಗ್ಲಿಕ್ಕೆ ಮಿಷನರಿ ಸಾಧ್ಯ ಇಲ್ಲ. ಆ ಭಾಗದಲ್ಲಿ ಮಹಿಳೆಯರೇ ಮಾಡುವಂತದ್ದು ಇದನ್ನೆಲ್ಲ. ಆದ್ರೆ ನೋಡಿ,
ಇವತ್ತು ಏನು ಒಂದು ಮಹಿಳೆ ಏನು ಸಂಪಾದನೆ ಮಾಡ್ತಾಳೆ, ಒಂದು ಕುಟುಂಬ ನಡೆಸ್ಕೊಳ್ತಾಳೆ, ಯಶಸ್ವಿಯಾಗಿ ಕುಟುಂಬ ನಡೆಸಬೇಕಾದ್ರೆ ಮಹಿಳೆಯರು ಎಲ್ಲ ಏನಾದರೂ ಏನು ಸಾಂಬಾರ್ ಏನು ಸಣ್ಣ ಸಣ್ಣ ಡಬ್ಬೆಯಲ್ಲಿ ಇಟ್ಟಂತ ದುಡ್ಡು ಅಲ್ಲೇ ಉಪಯೋಗ ಬರುವುದು ಅದು. ಹೌದು ಹೌದು. ಯಾಕಂದ್ರೆ ನಮ್ಮ ಏನು ಗಂಡಸರು ಏನು ದುಡಿದ್ರೆ ಅವರು ಸ್ವಲ್ಪ ವ್ಯಸನಗಳಿರ್ತಾರೆ. ಸ್ವಲ್ಪ ಅವ್ರು ವ್ಯಸನಗಳು ಬೇರೆ ಇರ್ತಾರೆ. ಡಬ್ಬಕ್ಕೆ ಕೊಂಡೋಗಿ ಹಾಕ್ತಾರೆ. ಹೌದು. Very simple, very simple. ಹೌದು. ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಈ ಸ್ವಸಹಾಯ ಗುಂಪುಗಳಿಂದ ಹಿಡಿದು ಏನು ಸಣ್ಣ ಸಣ್ಣ ಏನು ಇದಿದ್ದಾವೆ ಅದಕ್ಕೆ ಅನುದಾನ ಕೊಡ್ಬೇಕಿತ್ತು. ಅದಾದ್ರೆ ಏನಾದ್ರು ಪ್ರಯೋಜನ ಬರ್ತಿತ್ತು ಅಂತ ನಮ್ಮ ಭಾವನೆ. ಈಗ ಈಗ ಎಸ್ ನಾನೀಗ ಈ ಒಂದು ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ಈಗ ರೈತರ ಚಳವಳಿ ನಾವು ಒಂದೆರಡು ನಿಮಿಷದಲ್ಲಿ ಮುಗಿಸಿಬಿಡುವ. ದಿಲ್ಲಿಯಲ್ಲಿ ನಡೀತಾ ಇರುವಂತಹ ರೈತರ ಚಳವಳಿ, ನೀವು ಕೃಷಿ ಕಾಯ್ದೆಗೆ ಸಂಬಂಧಪಟ್ಟಾಗಿ ವಾಪಸ್ ಪಡೆಯುವ ಸಲುವಾಗಿ 100 ದಿವಸ ದಾಟಿತು. 103ನೇ ದಿವಸ ಇವತ್ತು. 103ನೇ ದಿವಸ. ಇದು ರವಿಕಿರಣ್ ಅವರೇ, ಯಾದವ್ ಶೆಟ್ಟಿ ಅವರೇ, ಏನು ಎತ್ತ ಏನು ಮುಂದಿನ ನಿಲುವುಗಳೇನು, ನಿರ್ಧಾರಗಳೇನು? ಸರ್, ಒಂದು ಸ್ಪಷ್ಟ, ಈ ಕಾಯ್ದೆಗಳು ಬಂದಿದ್ರಿಂದ ಏನು ರೈತರು ಮತ್ತು ದಲಿತರು ಮತ್ತು ಕಾರ್ಮಿಕರು ಅಭಿಪ್ರಾಯ ವ್ಯತ್ಯಾಸಗಳಿಗೆ ಇವತ್ತು ಒಂದಾಗಿದ್ದಾರೆ. ಈಗ ಉತ್ತರ ಭಾರತದಲ್ಲಿ ನೋಡಿದ್ರೆ ಏನು ಜಾಟ್ಗಳಿಗೆ ಮತ್ತು ಮುಸಲ್ಮಾನರಿಗೆ ಸಣ್ಣ ಘರ್ಷಣೆ ಇತ್ತು, ಇಲ್ಲ ಈಗ ಒಂದಾಗಿದೆ. ಈಗ ಎಲ್ಲರೂ ರೈತರಂತಾಗಿದ್ದಾರೆ. ಈಗ ರೈತರು ಅಲ್ಲ ಸರ್, ಈಗ ಇಡೀ ದೇಶದ 130 ಕೋಟಿ ಜನ ಒಂದಾಗಿದ್ದಾರೆ. ಈಗ ಒಂದು ದೇಶ, ಒಂದು ಇದು ಧರ್ಮ ಅಲ್ಲಿಗೆ ಬಂದು ಬಿಟ್ಟಿದೆ. ದುಡಿಯುವ ವರ್ಗದವರು ಎಲ್ಲ ಒಂದು ಕಡೆ ಸೇರಿದ್ದಾರೆ. ಈಗ ನಾವು ನರೇಂದ್ರ ಮೋದಿಗೆ ಮತ್ತು ಯಡಿಯೂರಪ್ಪನವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಾಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ನಾವು ದೂರ ಇದ್ವಿ. ಈಗ ಎಲ್ಲರೂ ಕೂಡ ಈ ದೇಶದ 130 ಕೋಟಿ ಜನ ಇನ್ನು ಕೆಲವೇ ಸಂದರ್ಭಗಳ ಸಮಯದಲ್ಲಿ ದಿನಗಳಲ್ಲಿ ಒಂದಾಗಿ ಹೋಗ್ತಕ್ಕಂಥ ಒಂದು ನಡೆ ಆಗ್ತಾ ಇದೆ. ಏನು ಇದಕ್ಕೆ ಪೂರಕವಾಗಿ ಈ ಹಿನ್ನೆಲೆಯಲ್ಲಿ ರೈತರ ಚಳವಳಿ ಯಾವ ದಿಕ್ಕಿನತ್ತ ಸಾಗುತ್ತೆ? ಈಗ ಮಾರ್ಚ್ 22ನೇ ತಾರೀಕು ಸರ್, ರಾಕೇಶ್ ಟಿಕಾಯತ್ ಬರ್ತಾರೆ, ದರ್ಶನ್ ಪಾಲ್ ಅವರು ಬರ್ತಾರೆ ಕರ್ನಾಟಕಕ್ಕೆ. ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ಸುಮಾರು 50,000ಕ್ಕಿಂತ ಹೆಚ್ಚು ಜನ ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ಯುವಜನರು ಸೇರಿ ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭಾಗಗಳನ್ನು ಓಡಾಡ್ತಾ ಇದ್ದೇವೆ. ಸುಮಾರು 150 ತಾಲೂಕುಗಳಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. 22ನೇ ತಾರೀಕು ಬೆಂಗಳೂರು ಚಳುವಳಿ ಏನಿದೆ ಆ ಚಳುವಳಿಯನ್ನ ತೋರಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಬಹುಶಃ ಉತ್ತರ ಭಾರತವನ್ನು ತೋರಿಸ್ತಾ ಇದ್ರು, ಪ್ರಥಮ ಬಾರಿಗೆ ಪಂಜಾಬ್ ಮತ್ತು ಹರಿಯಾಣದ ರೈತರು ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದೆರಡು ರಾಜ್ಯಗಳನ್ನ ಅದಕ್ಕೆ ಸೇರ್ಪಡೆ ಮಾಡಿದ್ರು. ಉತ್ತರ ಪ್ರದೇಶ ಆಯ್ತು, ಉತ್ತರಾಖಂಡ್ ಆಯ್ತು, ಪಶ್ಚಿಮ ಬಂಗಾಳ ಅಂತ ಆಯ್ತು, ಮಹಾರಾಷ್ಟ್ರ ಅಂತ ಆಯ್ತು. ಇದು ಇಡೀ ದೇಶದ ಚಳುವಳಿ. ಇದು ಸ್ಪಷ್ಟವಾಗಿ ನಾವು ಇಲ್ಲಿ ಹೇಳಬೇಕಾಗ್ತದೆ. ನಾವು ಹಿಂದೆ ಕೂಡ ಹೇಳಿದ್ದೇವೆ, ಪ್ರಥಮ ಹಂತದಲ್ಲೇ ಹೇಳಿದ್ದೇವೆ, ಏನು ಇವರು ಕಾನೂನುಗಳ ಮಸೂದೆಗಳನ್ನು ತರ್ತೇವೆ ಅಂತೇಳಿ ಏನು ಹೇಳಿದ್ರು ಆ ಸಂದರ್ಭದಲ್ಲಿ ಹೇಳಿದ್ದೇವೆ. ಇದು ದೊಡ್ಡ ಚಳುವಳಿ ಆಗ್ತದೆ, ಇದು 2ನೇ ಸ್ವತಂತ್ರ ಚಳುವಳಿ ಆಗ್ತದೆ. ಆ ಚಳುವಳಿಯತ್ತ ಈ ಚಳುವಳಿ, ಸ್ವತಂತ್ರ ಚಳುವಳಿ ಇರ್ತಾ ಈ ಚಳುವಳಿ ದಾಪುಗಾಲಿಡ್ತಾ ಇದೆ ಸರ್. 22ನೇ ತಾರೀಕಿಗೆ ಬೆಂಗಳೂರು ಸ್ತಬ್ಧ ಆಗ್ತದೆ. ಇದು ಸ್ವತಂತ್ರ ನಂತರದ ಚಳವಳಿಯಲ್ಲಿ ಇಡೀ ಜಗತ್ತಿಗೆ ಗುರುತಿಸಿದಂತ ಚಳವಳಿ. ಈ ಚಳವಳಿ ಎಷ್ಟರ ಮಟ್ಟಿಗೆ ಪರಿಣಾಮ ಬಿದ್ದಿದೆ ಅಂತ ಹೇಳಿದ್ರೆ ಕೆಲವು ಮಾಧ್ಯಮಗಳು ಅದನ್ನು ಬಿತ್ತರಿಸದೇ ಇರಬಹುದು. ಆದ್ರೆ ಈಗಲೂ ಕೂಡ 1-2 ಲಕ್ಷ ಜನ ಡೆಲ್ಲಿಯಲ್ಲಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಯಾವ ರೀತಿ ಚಳವಳಿಯ ಉದ್ದ ಇತ್ತು ಅಂತ ಹೇಳಿದ್ರೆ, ಅಲ್ಲಿಗೆ ಸ್ವತಃ ಹೋಗಿದ್ದವರು ಅಲ್ಲಿಂದ ನಮಗೆ ತಿಳಿಸಿದಂತ ವಿಷಯ ಏನಂತ ಹೇಳಿದ್ರೆ 40 ಕಿಲೋಮೀಟರ್ ಉದ್ದದಷ್ಟು ವ್ಯಾಪ್ತಿಯಲ್ಲಿ ಕೂಡ ಈ ಚಳವಳಿ ಲಕ್ಷಾಂತರ ಜನ ಮಸೂದೆಯನ್ನು ಹಿಂತೆಗೆಯದೆ ನಾವು ಹಿಂತಿರುಗುವುದಿಲ್ಲ ಅನ್ನುವಂತ ಒಂದು ಖಡಕ್ಕಾದ ಘೋಷಣೆಯನ್ನು ಮಾಡಿದೆ. ಕರ್ನಾಟಕದಲ್ಲಿ ಕೂಡ 22ನೇ ತಾರೀಕಿನಂದು ಅದು ರೈತ, ಕಾರ್ಮಿಕ, ದಲಿತ, ಯುವಜನ, ಮಹಿಳೆಯರು, ವಿದ್ಯಾರ್ಥಿ, ಮಹಿಳೆಯರು, ಎಲ್ಲಾ ವಿಭಾಗದ ಜನ ಸೇರಿ, ಎಲ್ಲಾ ರೈತ ಸಂಘಗಳು ಸೇರಿ, ಎಲ್ಲ ದಲಿತ ಸಂಘಟನೆ ಸೇರಿ, ಎಲ್ಲ ಕಾರ್ಮಿಕ ಸಂಘಟನೆ ಸೇರಿ, ಎಲ್ಲ ಯುವಜನರು ಸೇರಿ, ಎಲ್ಲ ವಿದ್ಯಾರ್ಥಿ ಮಹಿಳೆಯರು ಸೇರಿ ಮಾಡ್ತೀರಿ. ಬಿಜೆಪಿ ಅದೊಂದು ರೈತ ಸಂಘ ಉಂಟಲ್ಲ, ಅದೇನು ಭಾರತೀಯ ಕಿಸಾನ್ ಸಂಘ, ಅವರು ಮಾತಾಡ್ತಾನೆ ಇಲ್ಲ. ಅವರು ಮಾತಾಡ್ಲಿಕ್ಕೆ ಸಿದ್ಧ ಇದ್ದಾರೆ. ಅವರ ಬಾಯಿ ಕಟ್ಟಿದ್ದಾರೆ. ಮೊನ್ನೆ ಕೂಡ ಅವರು ಸಿಕ್ಕಿದ್ರು. ನಾವೊಂದು ಸೆಮಿನಾರ್ ಮಾಡಿದ್ದೇವೆ, ಏನು ಸರ್ಕಾರ ಏನು ಮಾಡಬೇಕು, ಯಾಕಂದ್ರೆ ಈ ಮಸೂದೆಗಳು ನಮಗೆ ಬೇಡ ಅಂತ, ನಮಗೆ ಏನು ಬೇಕು ಅಂತ. RSS ನವರು ಕೂಡ ಏನೋ ರೈತರ ಹೋರಾಟದ ಬಗ್ಗೆ ಭಾರತೀಯ ಕಿಸಾನ್ ಸಂಘದವರು ಕೂಡ ವಹಿಸಿದ್ದಾರೆ. ಟೀಕೆ ಅಂತೂ ಮಾಡೋದಿಲ್ಲ ಹೋರಾಟದ ಬಗ್ಗೆ. ಎಸ್ ನಾನು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಬಜೆಟ್ ವಿಚಾರವಾಗಿ ನಾವು ಮಾತನಾಡಿದ್ದೇವೆ. ರೈತರಿಗೆ ತುಂಬಾ ಖುಷಿ ಕೊಡುವ ವಿಚಾರ ಅಲ್ಲ ಅಂತ ನೀವು ರೈತ ಸಂಘಟನೆಯವರು ಇಲ್ಲಿ ಹೇಳಿದ್ದೀರಿ. ನೋಡುವ, ನಾವು ಇನ್ನಷ್ಟು ವಿಶ್ಲೇಷಣೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಮಾತುಕತೆಯಲ್ಲಿ ಭಾಗವಹಿಸುತ್ತಾ ರವಿಕಿರಣ್ ಪುಣಚ ಅವರೇ, ನಿಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ಅದೇ ರೀತಿ ಯಾದವ್ ಶೆಟ್ಟಿ ಅವರೇ, ನಿಮಗೆ ಕೂಡ ಪ್ರೀತಿ ಧನ್ಯವಾದಗಳು. ಅದೇ ರೀತಿ ಓಸ್ವಾಲ್ಡ್ ಅವರೇ, ನಿಮಗೆ ಕೂಡ ಪ್ರೀತಿ ಧನ್ಯವಾದಗಳು.
ಎಸ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ನಿನ್ನೆ ದಿವಸ ಮಂಡನೆ ಆದಂಥ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಏನು ರೈತ ನಾಯಕರಾಗಿ ಅನಂತರ ದೊಡ್ಡ ಮಟ್ಟದ ರಾಜಕಾರಣಿಯಾಗಿ ಆಮೇಲೆ ಸತತ 8 ಬಾರಿ ಏನು ಬಜೆಟ್ ಮಂಡಿಸಿದಂಥ ಯಡಿಯೂರಪ್ಪರ ಈ ಒಂದು ಬಜೆಟ್ ಬಗ್ಗೆ ರೈತರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಸ್ ಈ ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ.